ಇವತ್ತಿನ ಪ್ರೈಮ್ ಟೈಮ್ ಡಿಬೇಟಿಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಕಾರ್ತಿಕ್ ಕುಂದಾರ್. ಇವತ್ತಿನ ವಿಷಯ ಇಡೀ ಮಂಗಳೂರೇ ಸ್ತಬ್ಧವಾಗಿಬಿಟ್ಟಿವೆ, ಆಶ್ಚರ್ಯಚಕಿತವಾಗಿದೆ. ಶರತ್ ಮಡಿವಾಳ ಆಯಿತು, ಪರೇಶ್ ಮೇಸ್ತಾ ಆಯಿತು, ಇದೀಗ ದೀಪಕ್ರ ಕೊಲೆ, ಅದು ಕೂಡ ಹಾಡು ಹಗಲೇ ಮಧ್ಯಾಹ್ನ 1:30 ಸುಮಾರಿಗೆ ಸ್ವಿಫ್ಟ್ ಕಾರ್ನಲ್ಲಿ ಬಂದು ಈತ ಬೈಕ್ನಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವರನ್ನು ಅಡ್ಡಗಟ್ಟಿ ಕೊಚ್ಚಿ ಕೊಲೆ ಮಾಡಲಾಗ್ತದೆ ಮಾರಕಾಯುಧಗಳಿಂದ. ಈಗಾಗಲೇ ಮೂಡುಬಿದಿರೆಯ ಮಿಜಾರನ ಬಳಿಯಲ್ಲಿ ಪೊಲೀಸರು 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಆದರೆ ನಿಜವಾದ ಕಾರಣ ಏನು ಎತ್ತ ಅನ್ನುವಂತಹ ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಅಷ್ಟರ ನಡುವೆ ಅನ್ಯ ಕೋಮಿನವರು ಈ ಒಂದು ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿಯೇ ಬ್ಯಾನರ್ನ ವಿಚಾರವೂ ಕೂಡ ಏನೋ ಒಂದು ತಕರಾರಾಗಿತ್ತು, ಆ ದ್ವೇಷಗಳಿಂದ ಕೂಡ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಬಜರಂಗ ದಳದ ಕಾರ್ಯಕರ್ತ ಆಗಿದ್ದಂತಹ ದೀಪಕ್ ಅನ್ನ ಈ ರೀತಿಯಲ್ಲಿ ಬರ್ಬರವಾಗಿ ಹತ್ಯೆಯನ್ನ ಮಾಡಲಾಗಿದೆ. ಈಗಾಗಲೇ ಪೊಲೀಸರ ಬಂದೋಬಸ್ತನ್ನ ನಡುವೆಯಲ್ಲಿ ಕೆಪಿ ಸೆಕ್ಷನ್ 35 ಜಾರಿಗೊಳಿಸಲಾಗಿದೆ. ಕರ್ನಾಟಕ ಪೊಲೀಸ್ 35 ಸೆಕ್ಷನ್ ಅನ್ನು ಜಾರಿಗೊಳಿಸಲಾಗಿದೆ. ನಾಳೆಯ ಮಧ್ಯಾಹ್ನ ಅಥವಾ ನಾಳೆಯ ರಾತ್ರಿವರೆಗೂ ಕೂಡ ಈ ಸೆಕ್ಷನ್ ಜಾರಿಯಲ್ಲಿ ಇರ್ತದೆ. ಯಾರೂ ಕೂಡ ಗುಂಪು ಆಗಿ ತಿರುಗಲಿಕ್ಕಿಲ್ಲ. ಅದರ ಜೊತೆಯಲ್ಲಿಯೇ ಬಜರಂಗ ದಳ ಮತ್ತು ಹಿಂದೂ ಕಾರ್ಯಕರ್ತರಿಂದ ಏನು ದೊಡ್ಡ ಮಟ್ಟದ ಧ್ವನಿ ಕೇಳಿ ಬಂದಿತ್ತು, ಇನ್ನು ಮುಂದೆ ನಾಳೆಯ ದಿನ ನಾವು ಈತನ ಶವಯಾತ್ರೆಯನ್ನ ಮಾಡ್ತೇವೆ ಅನ್ನುವಂಥ ಧ್ವನಿ ಕೇಳಿ ಬಂದಿತ್ತು. ಈ ಶವಯಾತ್ರೆಗೂ ಕೂಡ ಅನುಮತಿ ಇದೀಗ ನಿರಾಕರಿಸಿದ್ದಾರೆ ಪೊಲೀಸ್ ಇಲಾಖೆಯವರು. ಅದರ ಜೊತೆಯಲ್ಲೇ 4 ಜನರನ್ನ ಬಂಧನವನ್ನು ಕೂಡ ಮಾಡಲಾಗಿದೆ. ಸೊ ಒಟ್ಟಾರೆಯಾಗಿ ಏನಾಗ್ತಾ ಇದೆ ಕರ್ನಾಟಕದಲ್ಲಿ, ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡ್ತೇವೆ. ಚರ್ಚೆ ಮಾಡಲಿಕ್ಕೆ ನಮ್ಮೊಟ್ಟಿಗೆ 2 ಅತಿಥಿ ಗಣ್ಯರಿದ್ದಾರೆ. ಆರಂಭದಲ್ಲಿ ಬಹುಶಃ ಈ ಹಿಂದೂ ಸಮಾಜದ ಇತಿಹಾಸವನ್ನ ಬಹಳ ಸ್ಪಷ್ಟವಾಗಿ ಬಲ್ಲವರು ಮಾನ್ಯ ವಾಸುದೇವ್ ಭಟ್ರು ಅವರು ನಮ್ಮೊಟ್ಟಿಗಿದ್ದಾರೆ. ವಾಸುದೇವ್ ಭಟ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ಅದ್ರ ಜೊತೆಯಲ್ಲಿಯೇ ಬೈಂದೂರು ಭಾಗದಲ್ಲಿ ಹಿಂದಿನಿಂದಲೂ ಕೂಡ ಬಹುಶಃ ಉಡುಪಿ ಮತ್ತು ಬೈಂದೂರು ಭಾಗದಲ್ಲಿ ಹಿಂದಿನೂ ಕೂಡ ಅನೇಕ ಹೋರಾಟಗಳನ್ನ ಮಾಡ್ಕೊಂಡು ಬಂದು ಬಜರಂಗ ದಳದ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಧರ್ ಬಿಜೂರ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಶ್ರೀಧರ್ ಬಿಜೂರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಾಸುದೇವ್ ಭಟ್ರಲ್ಲಿ ಈಗ ಇನ್ನೊಂದು ಕೊಲೆ ಆಗಿದೆ. ಬಹುಶಃ ಅದೇ ಕಾರಣಕ್ಕಾಗಿಯೇ ಈ ಹಿಂದೆ ಪರೇಶ್ ಮೇಸ್ತರ ಮತ್ತು ಶರತ್ ಮಡಿವಾಳರನ್ನ ಯಾವ ಕಾರಣಗಳಿಗಾಗಿ ಕೊಚ್ಚಿ ಕೊಲೆ ಮಾಡಲಾಯಿತು, ಅದೇ ಕಾರಣಗಳಿಂದಾಗಿಯೇ ಇವರನ್ನ ಕೊಲೆ ಮಾಡಲಾಯಿತು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ತಾವೇನ್ ಹೇಳ್ತೀರಿ? ಹಿಂದೂ ಸಮಾಜ ಮತ್ತೊಬ್ಬ ತಮ್ಮನನ್ನು ಕಳ್ಕೊಂಡಿದೆ. ಭಾವುಕನಾಗ್ತೇನೆ. ಹಿಂದೂ ಚಳವಳಿ ಅನಾಥ ಆಗಬೇಕಾದದ್ದು ಇಲ್ಲ, ಆದರೆ ದಶಕಗಳ ಹಿಂದಿನಿಂದ ನಡೆದುಕೊಂಡು ಬರ್ತಾ ಇರತಕ್ಕಂತಹ ಇಂತಹ ರಾದ್ಧಾಂತಗಳು ಹಿಂದೂ ಸಮಾಜಕ್ಕೆ ಮಾಡಿದ ನಷ್ಟ ನಾವಿವತ್ತು ಅನೇಕ ವಿಧದಲ್ಲಿ ಅವಲೋಕನ ಮಾಡಿಕೊಳ್ಬೇಕು. ನಾನು ಮೊದಲಿಗೆ ಆ ಪುಣ್ಯಾತ್ಮನ ಆತ್ಮಕ್ಕೆ ಶಾಂತಿ ಕೋರ್ತೇನೆ. ಒಬ್ಬ ಅಣ್ಣನಾಗಿಯೋ ಸಹೋದರನಾಗಿಯೋ ಅವರ ಮನೆಯವರಿಗೆ ಅವನ ಅಗುಲುವಿಕೆಯ ದುಃಖವನ್ನು ಸಹಿಸುವ ಶಕ್ತಿ ಕೊಡಲಿ, ಸಹನೆ ಕೊಡಲಿ, ಶಾಂತಿಯನ್ನು ಆದಷ್ಟು ಶೀಘ್ರವಾದರೂ ಭಗವಂತ ದಯಪಾಲಿಸಲಿ. ಅದರ ಜೊತೆಗೆ ಸಂದರ್ಭ ವಿಪರೀತ ಆಗ್ತಾ ಇದ್ದೇವೆ ಅಂತ ಹೇಳುವಂಥ ವಿಲಕ್ಷಣ ಪರಿಸ್ಥಿತಿಗಳ ಬಗ್ಗೆ ಕೇಳ್ತಾ ಇದ್ದೇವೆ. ಆ ಹೊತ್ತಿನಲ್ಲಿ ನನ್ನ ಹಿಂದೂ ಸಹೋದರರನ್ನು, ಕಾರ್ಯಕರ್ತರನ್ನು ಹೋರಾಟ, ಆಕ್ರೋಶ, ಕೆಚ್ಚೆದೆಯ ನಡೆಗಳು ಎಲ್ಲ ಸರಿ, ಅದು ಖಂಡಿತ. ನಾವು ಕೃಷ್ಣನ ನಡೆಯನ್ನು ಅನುಸರಿಸಿದವರು, ಅನ್ಯಾಯವನ್ನು ಎದುರಿಸಬೇಕು ಅಂತಲೇ ಹೇಳಿದವ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ ಅಂತ. ನಾವು ದೌರ್ಬಲ್ಯ ವಹಿಸಿದವರಲ್ಲ. ಆದರೆ ನಾನು ಕಾರ್ಯಕರ್ತರಲ್ಲಿ, ಹಿಂದೂ ಸಹೋದರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಸಾಧ್ಯವಾದಷ್ಟು ನಮ್ಮ ಹೋರಾಟದ ಗುರಿ, ಆಕ್ರೋಶದ ಗುರಿ ಅದು ಈಡೇರಬೇಕು. ಆ ರೀತಿಯಲ್ಲಿ ಏನಾದರೂ ಕಾರ್ಯತಂತ್ರಗಳನ್ನು ಅನುಸರಿಸಲಿಕ್ಕೆ ಸಾಧ್ಯ ಆಗ್ತದಾ ಅಂತ ನೋಡಿಕೊಂಡು ಈ ಸಂದರ್ಭವನ್ನು ಸಾಧ್ಯವಾದಷ್ಟು ತಾಳ್ಮೆಯಿಂದ, ಶಾಂತಿಯಿಂದ ನಿಭಾಯಿಸುವ ಪ್ರಯತ್ನ ಮಾಡಬೇಕು. ಇಲ್ಲದಿದ್ದರೆ ಇದು ಮತ್ತೊಂದು ಮಜಲನ್ನು ತೆಗೆದುಕೊಳ್ಳುವ ಅಪಾಯ ಇದೆ. ಈಗ ಏನಾಗ್ತಾ ಇದೆ, ಈ ಎಲ್ಲ ನಷ್ಟಗಳನ್ನು ನೀವು ಕಳೆದ ಅನೇಕ ವರ್ಷಗಳಿಂದ ನೋಡ್ತಾ ಇದ್ದರೆ ಈ ನಷ್ಟದ ಪ್ರಮಾಣ ಹಿಂದೂ ಸಮಾಜದ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ, ಹಿಂದೂ ಸಂಘಟನೆಗಳ ಮೇಲೆ ಕೊಟ್ಟಿರುವ ಪ್ರಹಾರವೇ ದೊಡ್ಡದೆ ಅಂತ ಕಾಣ್ತದೆ. ಇವತ್ತು ಸಮಾಜದಲ್ಲಿ ಸಂಘ ಪರಿವಾರದ ಮೇಲೆ ಇದೇ ವಿಚಾರಗಳು ಕೂಡ ಇವತ್ತು ಚರ್ಚೆಗೆ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಇವತ್ತು ಕೆಲವು ಪ್ರಶ್ನೆಗಳನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇತ್ತೀಚೆಗೆ ನಡೀತಾ ಇರತಕ್ಕಂಥ, ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಕೊಲೆ ಪ್ರಕರಣಗಳು, ಸರಣಿ
ಕೊಲೆಗಳು ಏನು ನಡೀತಾ ಇವೆ, ಯಾಕೆ ಕೋಮು ಸಂಘರ್ಷವನ್ನ ಇಷ್ಟರ ಮಟ್ಟಿಗೆ ಹದಗೆಟ್ಟಿದೆ ರಾಜ್ಯದಲ್ಲಿ? ಹಾಗಾದ್ರೆ ಸರ್ಕಾರ ಯಾಕೆ ಇದ್ರ ಕುರಿತಾಗಿ ಮುತುವರ್ಜಿಯನ್ನು ವಹಿಸ್ತಾ ಇಲ್ಲ? ಈಗಾಗಲೇ NIAಗೆ ಈ ಎಲ್ಲ ತನಿಖೆಗಳನ್ನ ಕೂಡ ವಹಿಸಬೇಕು ಅನ್ನುವಂತ ಧ್ವನಿ ಕೇಳಿ ಬರ್ತಾ ಇದೆ. ಈ ಧ್ವನಿಯ ಪ್ರಕಾರವಾಗಿ ಅಥವಾ ಯಾವ ಸಂಘಟನೆಗಳು ಇದರ ಹಿಂದಿವೆ ಅಥವಾ ಎಲ್ಲಿನ ಯುವಕರು ಬರ್ತಾ ಇದ್ದಾರೆ, ಈ ಒಂದು ಸ್ಪಷ್ಟ ಮಾಹಿತಿ ಯಾವಾಗ ಲಭ್ಯವಾಗ್ತದೆ ಅಂತ ಹೇಳಿ. ಮತ್ತೊಂದು, ಈ ವಿಚಾರಗಳಲ್ಲಿ ಪ್ರತಿಯೊಂದು ಕೊಲೆ ಆಗುವಂತ ಸಂದರ್ಭಗಳಲ್ಲಿ ರಾಜಕೀಯವನ್ನ ಮಾಡುವಂತ ಅವಶ್ಯಕತೆ ಏನಿದೆ? ಯಥೇಚ್ಛವಾಗಿ ಕರಾವಳಿ ಭಾಗ ಅಂತ ಹೇಳಿದ್ರೆ ಇದೀಗ ಕೋಮು ಸೂಕ್ಷ್ಮ ಪ್ರದೇಶವಾಗಿ ಅಕ್ಷರಶಃ ನಿರ್ಮಾಣಗೊಂಡಿರುವಂತದ್ದು. ಶ್ರೀಧರ್ ಬಿಜೂರ್ ಅವರೇ, ಈ ಕೊಲೆಯ ಕುರಿತಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮೊದಲಿಗೆ ದೀಪಕ್ರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಈ ಕೊಲೆ ರಾಜ್ಯದಲ್ಲಿ 5 ವರ್ಷದಿಂದ ಸುಮಾರು 4.5 ವರ್ಷ ದಾಟಿ ಬಂತು. ಸುಮಾರು 20ಕ್ಕೂ ಹೆಚ್ಚು ಹಿಂದೂ ಸಂಘಟನೆಯ ಪ್ರಮುಖ ಕಾರ್ಯಕರ್ತರ ಹತ್ಯೆಯಾಗಿದೆ. ಎಲ್ಲೋ ಒಂದು ಕಡೆ ಹಿಂದೂ ಸಂಘಟನೆಗೆ ಮತ್ತು ಹಿಂದುತ್ವಕ್ಕೆ ಈ ಭಾರತದಲ್ಲಿ ಒಂದು ಮೆಸೇಜ್ ಕೊಡಬೇಕು ಅಂತಂದಲ್ಲಿ ಹೇಳಿ ಇಸ್ಲಾಮಿಕ್ ಸ್ಟೇಟ್ ಏನು ಕೆಲಸ ಮಾಡ್ತಾ ಇದೆ ಅದಕ್ಕೆ ಪೂರಕವಾದ ವಾತಾವರಣ ಕರ್ನಾಟಕದಲ್ಲಿ ಈಗಾಗಲೇ ಇದೆ. ಅದಕ್ಕೋಸ್ಕರ ಅವ್ರು ಸಾಕಾರಗೊಳ್ಳೋಕ್ಕೋಸ್ಕರನೇ ಅವರು ಈ ಕೆಲಸನ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂ ಸಂಘಟನೆ ಕಾರ್ಯಕರ್ತರನ್ನು ಹತ್ಯೆ ಮಾಡ್ತಾ ಇದ್ದಾರೆ. ಅದು ಒಂದೇ ಕಾರಣ. ಇಲ್ಲಿ ಇದ್ದಂಥ ಅವಕಾಶಗಳು ಮತ್ತು ಎಲ್ಲೂ ಕೂಡ ಇಲ್ಲ ದಕ್ಷಿಣ ಭಾರತದಲ್ಲಿ. ಅಷ್ಟು ಅವಕಾಶಗಳನ್ನು ನಮ್ಮ ಆಳುವ ಸರ್ಕಾರ ಮಾಡಿಕೊಡ್ತಾ ಇದೆ. ಹಾಗಾಗಿ ಅವರು ಯಾವ ರೀತಿಯ ಅವಕಾಶಗಳನ್ನು ಮಾಡಿಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ? ನೋಡಿ, ಈಗಾಗಲೇ 20ಕ್ಕೂ ಹೆಚ್ಚು ಕೊಲೆ ಮಾಡಿದಂಥ ಸಂಘಟನೆಯಲ್ಲಿ ಗುರುತಿಸ್ಕೊಂಡಂಥ ಮತಾಂಧ ವ್ಯಕ್ತಿಗಳು, ಜಿಹಾದಿಗಳು ಈಗಾಗಲೇ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ. PFI ಮತ್ತು SDPI ಅಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅಂಥ SDPI ಜೊತೆಯಲ್ಲಿ ರಾಜಕೀಯವನ್ನು ಹಂಚಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಮುಂದೆ ಬರ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಎಲ್ಲ ಚರ್ಚೆ ಆಗ್ತಾ ಇದೆ. ಉದಾಹರಣೆ ಇಲ್ಲೇ ಇದೆಯಲ್ಲ. ಸೊ ಈ ಎಲ್ಲ ಪ್ರಕರಣಗಳೇ ಇದೀಗ ಗಂಭೀರ ಸ್ವರೂಪವನ್ನು ತೆಗೆದುಕೊಳ್ತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ. ಸತ್ಯ ಪೂರಕವಾದ ವಾತಾವರಣ ಅವರಿಗೆ ಇದೆ, ನಿರ್ಮಾಣ ಆಗಿದೆ. ಹತ್ಯೆ ಮಾಡ್ತಕ್ಕಂಥವರಿಗೆ ಪೂರಕವಾದ ವಾತಾವರಣ ಇದೆ. ಮತ್ತೆ ಅವರಿಗೆ ಇದೊಂದು ಅವಕಾಶ, ಈ ಅವಕಾಶಗಳು ಮತ್ತೆ ಬಿಟ್ಟರೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ದಿನಕ್ಕೊಂದು ಹತ್ಯೆ ಮಾಡ್ತಾ ಇದ್ದಾರೆ ಅವರು. ಅಲ್ಲ, ಬಹುಶಃ ಕೊಲೆಯಾದವರು ಯಾರ್ಯಾರು ಅಂತ ನಾವು ಗಮನಿಸ್ತಾ ಬಂದ್ರೆ ಬಹಳ ನೋವಾಗ್ತದೆ. ಶರತ್ ಮಡಿವಾಳರು ಏನೋ ತಮ್ಮ ಜೀವನೋಪಾಯಕ್ಕಾಗಿ ಕಂಡುಕೊಂಡಿದ್ದಂತಹ ಅಂಗಡಿಯಲ್ಲಿ ಹೋಗಿ ಅವರ ಮರಣವಾಗ್ತದೆ. ಇನ್ನೋರ್ವರಾಗಿ ಈಗ ಆಗಿರುವಂತಹ ದೀಪಕ್ ರವರು 24 ವರ್ಷದ ತರುಣ ಬೇರೆ ಯಾವ ಕೆಲಸವನ್ನ ಮಾಡ್ಕೊಂಡು 8-9 ಸಾವಿರ ಶರತ್ ಮಡಿವಾಳ ಇರ್ಬೋದು. ಈ ಮಣ್ಣಿನ ಋಣ ತೀರ್ಸ್ಲಿಕ್ಕೋಸ್ಕರ ಹಿಂದುತ್ವವನ್ನು ಒಪ್ಕೊಂಡಿದ್ದು, ಹಿಂದುತ್ವದಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಕಾರ್ಯಕರ್ತರಾಗಿದ್ದಾರೆ, ರಾಷ್ಟ್ರೀಯತೆಗೆ ಹೋರಾಡ್ತಕ್ಕಂಥ ಕಾರ್ಯಕರ್ತರಾಗಿದ್ದಾರೆ. ಅವರನ್ನ ಹತ್ಯೆ ಮಾಡಿದರೆ ಎಲ್ಲೋ ಒಂದು ಕಡೆ ರಾಷ್ಟ್ರೀಯತೆಗೆ ಮತ್ತು ಹಿಂದುತ್ವಕ್ಕೆ ಒಂದು ಬ್ರೇಕ್ ಕೊಡ್ಬೋದು ಅಂತಂದೇಳಿ ಹೇಳಿ ಜಿಹಾದಿಗಳದ್ದೇನು ತಂತ್ರಗಾರಿಕೆ ಏನಿದೆ ಅದು ಅವರು ಮುಂದುವರಿಸ್ತಾ ಇದ್ದಾರೆ. ಅದಕ್ಕೆ ಸಹಕಾರವಾಗಿ ಸರ್ಕಾರನೂ ಕೂಡ ಅವರಿಗೆ ಸಪೋರ್ಟ್ ಆಗಿ ನಿಲ್ತಾ ಇದೆ. ಕಾರಣ ಏನಂತಂದು ಹೇಳಿದ್ರೆ, ಹಿಂದೂ ಸಂಘಟನೆಯವರಿಗೆ ನಾಳೆ ಹೋರಾಟ ಮಾಡ್ತೀವಿ ಅಂತಂದೇಳಿ ಹೇಳಿದ್ರೆ ಪರ್ಮಿಷನ್ ಕೊಡೋದಿಲ್ಲ. ಈಗಾಗಲೇ ಶರತ್ ಮಡಿವಾಳ, ಹೌದು, ಈಗ ನೋಡಿ, ಶರತ್ ಮಡಿವಾಳನ ಹತ್ಯೆ ಆದಂಥ ಸಂದರ್ಭದಲ್ಲಿ ಶರತ್ ಮಡಿವಾಳನ ಶವ ಹತ್ಯೆ ಆಗಿದೆ, ಆತ ಸತ್ತಿದ್ದಾನೆ ಅಂತಂದೇಳಿ ಹೇಳಿ ಘೋಷಣೆ ಆಗೋದು ತಡವಾಗಿ ಬಂತು. ಕಾರಣ ಏನಂತಂದು ಹೇಳಿದ್ರೆ, ಮುಖ್ಯಮಂತ್ರಿಗಳು ಭೇಟಿ ಇತ್ತು. ಪರೇಶ್ ಮೇಸ್ತನೂ ಅಷ್ಟೇ, ಮುಖ್ಯಮಂತ್ರಿಗಳು ಬಂದು ಹೋದ ಮೇಲೆ ಪರೇಶ್ ಮೇಸ್ತನ ಮೃತದೇಹ ಸಿಕ್ಕಿರುವಂಥದ್ದು ಅಂತಂದೇಳಿ ಹೇಳಿ ತೋರಿಸ್ತಾರೆ. ಇದೆಲ್ಲ ನೋಡಿದರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಬರಬೇಕಿದ್ರೆ ಮುಂಚಿತವಾಗಿ ರಕ್ತದಿಂದ ಒಂದು ಇಡೀ ಪ್ರದೇಶವನ್ನು ರಕ್ತದಿಂದ ಒಂದು ನಿರ್ಮಾಣ ಮಾಡಬೇಕು ಅಂತಂದೇಳಿ ಹೇಳಿ, ಮತ್ತೆ ಆ ಒಂದು ಆಕ್ರೋಶ ಹತ್ಯೆ ಮಾಡಿದಂಥ ಸಮಾಜದ ಮೇಲೆ ಬೀಳಬಾರ್ದು ಅಂತಂದು ಹೇಳೋ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಬರಬೇಕಿದ್ರೆ ಮುಂಚಿತವಾಗಿ ಅದನ್ನು ಮಾಡ್ತಾರೆ. ಅವರು ಸೇಫ್ ಆಗ್ತಾರೆ, ಸಮಾಜಕ್ಕೂ ಕೂಡ ಭದ್ರತೆ ಸಿಗಲಿ ಅನ್ನೋ ಕಾರಣಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಬರ್ತಾರೆ, ದೊಡ್ಡ ಸಂಘರ್ಷ ಆಗಬಾರ್ದು ಅಂತಂದೇಳಿ ಹೇಳಿ ಪೊಲೀಸ್ನವರು ಎಲ್ಲ ಕಡೆಯಲ್ಲೂ ನಮಗೆ ಪರ್ಮಿಷನ್ ಕೊಡೋದಿಲ್ಲ. ಇದೆಲ್ಲ ನಮ್ಗೆ ಗೊತ್ತಿದೆ, ಅದೇ ಕಾರಣಕ್ಕಾಗಿ ಇದೆಲ್ಲ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ನಾನು ವಾಸುದೇವ್ ಭಟ್ರ ಅವರಲ್ಲಿ, ಸರ್, ಒಂದು ಕಡೆಯಲ್ಲಿ ಲವ್ ಜಿಹಾದ್ ನ ಪ್ರಕರಣಗಳು ಯಥೇಚ್ಛವಾಗಿ ಈ ಭಾಗದಲ್ಲಿ ಬರ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಪದೇ ಪದೇ ಕೋಮು ಸೂಕ್ಷ್ಮ ಪ್ರದೇಶವಾಗಿ ಇದು ಪರಿಗಣಿಸಲಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಇಂತಹ ಕೊಲೆ ಪ್ರಕರಣಗಳು ಅಮಾಯಕ ಜೀವಗಳನ್ನ ಬಲಿ ತೆಗೆದುಕೊಳ್ಳಲಾಗ್ತಾ ಇದೆ. ತಾವೇನ್ ಹೇಳ್ತೀರಿ? ಹೇಳಿದಲ್ಲ, ಯಾವುದೋ ಒಂದು ಬಲ ಇದೆ, ಬೆಂಬಲ ಇದೆ ಅಂತ ಹೇಳುವಂಥವರಿಗೆ ಸ್ಪಷ್ಟವಾಗಿ ಬಿಟ್ಟಿದೆ. ಇವತ್ತು ಲವ್ ಜಿಹಾದನ್ನು ತೆಗೆದುಕೊಳ್ಳಿ, ಇವತ್ತು ಲ್ಯಾಂಡ್ ಜಿಹಾದನ್ನು ತೆಗೆದುಕೊಳ್ಳಿ,
ಅಥವಾ ಇವತ್ತು ಕೊಲೆ ಜಿಹಾದಿನ ಮೂಲಕ ಕೊಲೆ ಮಾಡುವಂಥ ಎಲ್ಲ ಪ್ರಯತ್ನಗಳಲ್ಲಿ ನೋಡ್ತಾ ಇರಿ, ಅವರಿಗೊಂದು ಬಲ ಸಿಕ್ಕಿದೆ. ಇವರು ಶರತ್ ಅವರು ಹೇಳಿದ್ದಾರೆ, ಶ್ರೀಧರ್ ಅವರು ಹೇಳಿದಾಗೆ ನಮ್ಮೊಟ್ಟಿಗೆ ನಮ್ಮನ್ನು ಕಾಯುವ ಸರ್ಕಾರ ಇದೆ, ಅವರ ಎಂಜಲು ತಿನ್ನುವ ಸರ್ಕಾರ, ಇವರ ಎಂಜಲು ತಿಂದ್ಕೊಂಡೇ ಸರ್ಕಾರ ಇದೆ ಅಂತ ಗೊತ್ತಿದೆ ಅವರಿಗೆ. ಮೊನ್ನೆ ಉಸ್ತುವಾರಿ ಸಚಿವರು ರಮಾನಾಥ್ ರವರು ಮಂಗಳೂರಿನಲ್ಲಿ ಹೇಳಿದರು, ನಾನು ಗೆದ್ದಿರೋದೇ ಮುಸಲ್ಮಾನರ ಓಟ್ನಿಂದ. ನೋಡುವ, ಅವರು ಒಂದು ಹಿಂದೂ ದೇವಸ್ಥಾನಕ್ಕೆ ಬಂದ ಮಾತನ್ನು ಹೇಳಿ, ನನಗೆ ಒಬ್ಬ ಹಿಂದೂ ರಾಜಕೀಯಕ್ಕೂ ಮತ್ತು ಈ ಕೊಲೆಗಳಿಗೂ ಕೂಡ ಖಂಡಿತವಾಗಿಯೂ ನಡೀತಾ ಇರುವಂಥದ್ದು. ಹಾಗೆ ಇಲ್ಲದಿದ್ದರೆ ನೋಡಿ, ಇವತ್ತು ಅನೇಕ 5 ವರ್ಷಗಳ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ, ನಾನು ರಾಜಕೀಯಕ್ಕೆ ಸೇರಿದವನಲ್ಲ ಬಿಡಿ, ನಾವೊಬ್ಬರು ಸಂಘಟನೆಯ ಕಾರ್ಯಕರ್ತ, ಒಂದು ಸಿದ್ಧಾಂತದ ನೆಲೆಯಲ್ಲಿ ಕೆಲಸ ಮಾಡ್ತಾ ಇರುವವರು. ಆದರೆ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಅಕ್ಷರಶಃ ಬೆಳವಣಿಗೆಗಳಿಗೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ ಸ್ವಾಮಿ. ಇವತ್ತು ಬೆಳಿಗ್ಗೆ ಬಂದ ಮೆಸೇಜ್ ನೋಡಿ, ಮುಜರಾಯಿ ಇಲಾಖೆಯಲ್ಲಿ, ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ 6 ಜನ ಮುಸಲ್ಮಾನರನ್ನು ಅಧಿಕಾರಿಗಳನ್ನು ನೇಮಿಸಿದ್ದಾರೆ. ವಕ್ಫ್ ಖಾತೆಯಲ್ಲಿ ಎಷ್ಟು ಜನ ಹಿಂದೂಗಳಿದ್ದಾರೆ? ಸರ್ಕಾರ ಏನು ಮಾಡ್ತಾ ಇದೆ? ಎಷ್ಟು ಜನ ಇವತ್ತು ಕೊಲೆಯಾದವರ ಹಂತಕರನ್ನು ಬಂಧಿಸುವ ಪ್ರಯತ್ನ ಆಯಿತು, ಅವರಿಗೆ ನ್ಯಾಯಯುತವಾದಂಥ ಕಣ್ಣೀರು ಒರೆಸುವ ಕೆಲಸ ಆಯಿತು ಹಿಂದೂ ಕೊಲೆಯಾದವರ ಮನೆಗಳಿಗೆ. ಇವತ್ತು ಯಾಕೆ ಏನಕ್ಕೆ ಪ್ರಕಾರಣ ಇವತ್ತು ಮುಜರಾಯಿ ಇಲಾಖೆಯಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆ ಇರ್ಬೋದು, ಷಡ್ಯಂತ್ರವನ್ನು ಇದು ಗೊತ್ತಾ, ಇದು ಹಿಂದೂ ತಾಯಿ ಹುಟ್ಟಿದ ಮಕ್ಕಳೆಲ್ಲ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ, ನಾನಿವತ್ತು ಅದೇ ಮಾತನ್ನು ಹೇಳ್ತೇನೆ ನೋವಿನಿಂದ, ಹಿಂದೂ ಅಮ್ಮನ ರಕ್ತ ಹಂಚಿಕೊಂಡು ಬಂದ ಮಕ್ಕಳಾದರೆ ಹೀಗೆ ಮಾಡ್ತಿರ್ಲಿಲ್ಲ. ಇವತ್ತು ಕರ್ನಾಟಕದಲ್ಲಿ ಮಾತ್ರ ಬೆಳವಣಿಗೆ ಆಗ್ತಾಯಿದೆ. ತಮಿಳುನಾಡಿನಲ್ಲಿ ಕೂಡ ಹಿಂದೂ ಸಿದ್ಧಾಂತಕ್ಕೆ ಅಥವಾ ಹಿಂದೂ ಸಿದ್ಧಾಂತವನ್ನು ಮಾನಸಿಕವಾಗಿ ಒಪ್ಪದ ಸರ್ಕಾರ ಇರ್ಬೋದು, ಆದರೆ ಈ ರೀತಿಯ ಧರ್ಮದ್ರೋಹವನ್ನು ಅಲ್ಲಿ ಜನ ಮಾಡ್ತಾ ಇಲ್ಲ, ಅಲ್ಲಿನ ಸರ್ಕಾರಗಳು ಮಾಡ್ತಾ ಇಲ್ಲ. ಯಾಕೆ ಇಲ್ಲಿ ಕರ್ನಾಟಕ ಮತ್ತು ಕೇರಳದಲ್ಲಿ ಈ ರೀತಿಯ ರಾದ್ಧಾಂತಗಳು ಹಿಂದೂ ಸಮಾಜದ ಮೇಲೆ ಪ್ರಹಾರದ ನಡೀತಾ ಇದೆ? ಲವ್ ಜಿಹಾದ್ನ ಪ್ರಕರಣಗಳು ನಿನ್ನೆ ಕೂಡ ದಿನೇ ನಡೀತಾ ಉಂಟಲ್ಲ. ಒಂದು ಮಾತಿಗೆ ನಾವು ಒಪ್ಪೋಣ, ನಾವು ಇನ್ನು ಗಂಭೀರವಾಗಿ ಅವಲೋಕನಕ್ಕೆ ಹೋದರೆ ಇದಕ್ಕೆ ಹಿಂದೂ ಸಮಾಜ ಕೂಡ ಒಂದು ಮಟ್ಟಕ್ಕೆ ನಮ್ಮ ಮೇಲೆ ಕೂಡ ಬರ್ತದೆ. ನಾವೇ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಔದಾಸೀನ ಮತ್ತು ನಿರ್ಲಕ್ಷ್ಯಗಳು ಕೂಡ ಒಂದು ಮಟ್ಟಕ್ಕೆ ಕಾರಣ. ಆದರೆ ಸಾಕುವ ಸರ್ಕಾರ ಇದೆ ಅಂತ ಆಗುವಾಗ ಇವರು ಬಾಲ ಬಿಚ್ಚಿದ್ದು. ಕಳೆದ 4.5 ವರ್ಷಗಳ ಹಂತದ ಎಲ್ಲ ಬೆಳವಣಿಗೆಗಳನ್ನು ತೆಗೆದುಕೊಳ್ಳಿ, ನೀವು ನ್ಯಾಯಯುತವಾಗಿ ನೀವು ಮಾಹಿತಿ ಹಕ್ಕಿನಲ್ಲಿ ಮತ್ತೊಂದರಲ್ಲ ತಗೊಳ್ಳಿ. ಕರ್ನಾಟಕದಲ್ಲಿ 4.5 ವರ್ಷದಲ್ಲಿ ಕೊಟ್ಟ ಮದರಸಾಗಳ ಪರ್ಮಿಷನ್ ಎಷ್ಟು ಕೇಳಿ. ಇವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ? ಇವತ್ತು ಮತ್ತೆ ಹೇಳ್ತಾರೆ ನಾಳೆ ಶವಯಾತ್ರೆ ಮಾಡಬೇಡಿ ಅಂತ. ಶವಯಾತ್ರೆ ಮಾಡಬಾರ್ದು, ಯಾಕೆಂದರೆ ಅವ್ರ ಮನೆ ಕಾಯಬೇಕು ಇವರಿಗೆ. ಅಲ್ಲ, ಇವತ್ತು ಗಲಾಟೆ ಆಗಬಹುದು, ಆ ಕಾರಣಕ್ಕಾಗಿ ಶವಯಾತ್ರೆ ಗಲಾಟೆ ಆದ್ರೆ ಇವ್ರು ಯಾರ ಮನೆ ಎಂಜಿಲ್ ತಿಂತಾ ಇದ್ದಾರೆ, ಗಲಾಟೆ ಆದ್ರೆ ಇವ್ರು ಯಾರ ಮನೆ ಎಂಜಿಲ್ ತಿಂತಾ ಇದ್ದಾರೆ, ಅವ್ರ ಮನೆಗೆ ಹಾನಿ ಆಗ್ತದೆ, ಅವ್ರ ಮನೆಗೆ ಕಲ್ಲು ಬೀಳ್ತದೆ ಅಂತ ಹೇಳುವ ಕಾರಣಕ್ಕೆ ಅವರ ರಕ್ಷಣೆಗೆ ನಿಂತದ್ದು ಪರೋಕ್ಷವಾಗಿ. ಅವರ ರಕ್ಷಣೆಗೆ ಅಯ್ಯೋ, ಇವತ್ತು ಮಂಗಳೂರು ಬಿಜೂರವರಲ್ಲಿ ಕೇರಳವನ್ನ ದಾಟಿ ಬಂದ ಈ ಜಿಹಾದಿ ಉಗ್ರವಾದ ಮಂಗಳೂರನ್ನ ದಟ್ಟವಾಗಿ ವ್ಯಾಪಿಸಿದೆ. ಇದಕ್ಕೆ ಯಾರು ಕಾರಣ? ಯಾರಿದ್ದಾರೆ ಇಲ್ಲಿ? 2 ಶಾಸಕರು. ಒಂದು ಸಂಖ್ಯೆ 2 ಆದದ್ದು ಹೇಗೆ? ಸೊ ಇದ್ರ ಜೊತೆಯಲ್ಲೇ ಕೆಲವು ಗುಮಾನಿಗಳು ಬರ್ತಾ ಇರುವಂತದ್ದು, ಇದು ಸತ್ಯ ಅಂತ ತಮ್ಗೆ ಅನ್ಸುತ್ತೆ? ಇವತ್ತು ಬ್ಯಾನರ್ನ ವಿಚಾರದಲ್ಲಿ ಕೆಲವು ತಕರಾರುಗಳಾಗಿತ್ತು, ಇದೇ ಕಾರಣಕ್ಕಾಗಿ ಆತನನ್ನ ಕೊಲೆ ಮಾಡಲಾಯಿತು, ಅದರ ಜೊತೆಯಲ್ಲಿ ಅನ್ಯ ಕೋಮಿನವರೇ ಕೊಲೆ ಮಾಡಲಾಯಿತು ಅನ್ನುವಂತ ಗುಮಾನಿಗಳು ಕೂಡ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಈಗಾಗಲೇ ಅವರನ್ನ ಬಂಧಿಸಿದ್ದಾರೆ, ಬಹಳ ತ್ವರಿತಗತಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡಿ ಮೂಡುಬಿದಿರೆ ಮಿಚಾರನ ಬಳಿಯಲ್ಲಿ 4 ಜನರನ್ನ ಬಂಧಿಸಿದ್ದಾರೆ. ಸ್ವಿಫ್ಟ್ ಕಾರ್ನಲ್ಲಿ ಅವರು ಬಂದಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಅಧಿಕೃತವಾಗಿ ಅವರ ಹೆಸರನ್ನು ಎಲ್ಲಿಯೂ ಕೂಡ ಘೋಷಣೆ ಮಾಡಲಿಲ್ಲ. ಬಹುಶಃ ಈ ಎಲ್ಲ ವಿದ್ಯಮಾನಗಳನ್ನು ನೋಡುವಾಗ ತಮಗೇನನ್ಸುತ್ತೆ? ಈ ರಾಜ್ಯ ಸರ್ಕಾರದ ನೀತಿಯನ್ನು ನೋಡಿ, ಯಾರೇ ಸಾಯಲಿ, ಯಾರದ್ದೇ ಹತ್ಯೆ ಆಗಲಿ, ಆತ ಏನು ತಪ್ಪು ಮಾಡಿದ್ದಾನೆ, ಆತ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾನೆ ಅಂತಂದೇಳಿ ಅದನ್ನು ನೋಡೋದಿಲ್ಲ, ಅವನ ತಪ್ಪು ಏನಿದೆ ಅಂತಂದೇಳಿ ಹೇಳಿ ನೋಡ್ತಾರೆ. DK ರವಿದಿರ್ಬೋದು, ಲಾಸ್ಟ್ ಟೈಮ್ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂಥ ಒಬ್ಬರು ಪೊಲೀಸ್ ಆಫೀಸರ್ದು ಇರ್ಬೋದು, ಈಗ ದೀಪಕ್ರದ್ದು ಕೂಡ ಇರ್ಬೋದು. ಎಲ್ಲ ವಿಚಾರದಲ್ಲೂ ಕೂಡ ಶುರುವಿಗೆ ಆತ ಏನು ತಪ್ಪು ಮಾಡಿದ್ದಾನೆ, ಬ್ಯಾನರಿದ ವಿಚಾರ ಇರ್ಬೋದು, ಹೀಗೆ ಅದನ್ನು ಮುಂದೆ ಇಟ್ಕೊಂಡು ಹೋಗ್ತಾರೆ. ಪ್ರತಿ ಬಾರಿನೂ ಎಲ್ಲಿ ತಪ್ಪುಗಳಿದೆ ಅವರನ್ನು ಫಸ್ಟು ಮಾನಹರಣ ಮಾಡುವಂಥದ್ದು, ಅವರದ್ದು ತೇಜಾವಧೆ ಮಾಡಿಕೊಳ್ಳುವಂಥದ್ದು, ಆಮೇಲೆ ಹತ್ಯೆ ಆಗಿದ್ದಕ್ಕೆ ಇದಕ್ಕೆ ಪಣಿಸುವಂಥದ್ದು. ಈಗಾಗಲೇ ಪರೇಶ್ ಮೇಸ್ತನ ಹತ್ಯೆ ಆಗಿದೆಯಲ್ಲ, ಡಿಸೆಂಬರ್ 6 ಬಾಬ್ರಿ ಮಸೀದ್ ಧ್ವಂಸ ಆದಂಥ ದಿನ, ಅದಕ್ಕೋಸ್ಕರನೇ ಹೊನ್ನವರ ರೆಡಿಯಾಗಿ ನಿಂತಿತ್ತು. ಗುಡ್ಲಕ್ ಹೋಟೆಲಲ್ಲಿ 24 ಕೇಸು ಸೋಡಾ ಬಾಟ್ಲಿ ರೆಡಿ ಮಾಡಿ ಇಟ್ಕೊಂಡು, ಕಲ್ಲುಗಳನ್ನು ರಾಸಿ ಇಟ್ಕೊಂಡು ರೆಡಿಯಾಗಿ ನಿಂತು
ಒಂದು ಆಕ್ಸಿಡೆಂಟ್ ಕ್ರಿಯೇಟ್ ಮಾಡಿಬಿಟ್ಟು 4 ಗುಂಟೆ ಜಾಗ ಇರ್ತಕ್ಕಂಥ ಖಾಲಿ ಜಾಗದಲ್ಲಿ ಇವರು ಮತಾಂಧರು ಅಲ್ಲಿ ಪ್ರಾರ್ಥನಾ ಕೇಂದ್ರ ಮಾಡಬೇಕು ಅಂತಂದೇಳಿ ಹೊರಟಂಥ ಸಂದರ್ಭದಲ್ಲಿ ಆ 4 ಸಣ್ಣ ಜಾಗದಲ್ಲಿ ಇದ್ದಂಥ ಟೆಂಪೋ ಸ್ಟ್ಯಾಂಡು ಅಲ್ಲಿ ಟೆಂಪೋದವ್ರು ನಿಲ್ಲಿಸ್ತಾರೆ 4 ಗುಂಟೆ ಜಾಗದಲ್ಲಿ. ಅದರಿಂದ ತೊಂದರೆ ಆಗ್ತಾ ಇದೆ ಇವರಿಗೆ. ಡಿಸೆಂಬರ್ 6ಕ್ಕೆ ಒಂದು ಮೆಸೇಜ್ ಕೊಡಬೇಕು ಅಂತಂದೇಳಿ ಹೇಳಿ ಇವರು ಸಜ್ಜಾಗಿ ನಿಂತು ಸಂಜೆ ಹೊತ್ತಿಗೆ ಬೈಕ್ ಆಕ್ಸಿಡೆಂಟನ್ನು ಕ್ರಿಯೇಟ್ ಮಾಡಿ ಇವರು ಆ ಬೈಕ್ ಆಕ್ಸಿಡೆಂಟು ಕೂಡ ಆದಂಥ ಆಕ್ಸಿಡೆಂಟ್ ಆದಂಥ ವ್ಯಕ್ತಿನೂ ಕೂಡ ಮುಸಲ್ಮಾನ ಆಗಿದ್ರೂ ಕೂಡ ಆತ 5 ಕಿಲೋಮೀಟರ್ ಆಚೆನವನಾಗಿದ್ದ ಅವನು ಹೊನ್ನವರದವನಲ್ಲ. ಅವರು ಆಸ್ಪತ್ರೆಯಲ್ಲಿ ಕಾಂಪ್ರಮೈಸ್ ಆದ್ರೂ ಕೂಡ ಏಕಾಏಕಿ ಲೈಟನ್ನು ಆಫ್ ಮಾಡಿ ಇವರು ಸೋಡಾ ಬಾಟ್ಲಿಯಿಂದ ಮತ್ತು ಕಲ್ಲಿನಿಂದ ಆ ಟೆಂಪೋಗಳನ್ನೆಲ್ಲ ಧ್ವಂಸ ಮಾಡ್ತಾರೆ, ಸುತ್ತಮುತ್ತಲಿನ ಪ್ರದೇಶದ ಅಂಗಡಿಗಳನ್ನೆಲ್ಲ ಧ್ವಂಸ ಮಾಡ್ತಾರೆ ಅಂತಂದೇಳಿ ಹೇಳಿದ್ರೆ ಜಿಹಾದಿ ಶಕ್ತಿಗಳು. ಡಿಸೆಂಬರ್ 6ಕ್ಕೆ ಮೆಸೇಜ್ ಕೊಡ್ಬೇಕಂತ ಅದನ್ನ ಯಾರು ಹೇಳಲಿಲ್ಲ ಸರ್, ಅದನ್ನ ಯಾರು ಹೇಳಲಿಲ್ಲ. ಡಿಸೆಂಬರ್ 6ಕ್ಕೆ ಮೆಸೇಜ್ ಕೊಡ್ತಾ ಇದ್ದಾರೆ, ಅದನ್ನು ಯಾರು ಹೇಳಲಿಲ್ಲ. ಆಕ್ಸಿಡೆಂಟ್ ಕಾರಣ ತೋರಿಸಿದ್ರು ಅಲ್ಲಿ ಪರೇಶ್ ಮೇಸ್ತನ ಹತ್ಯೆಯಲ್ಲೂ ಕೂಡ ಆಕ್ಸಿಡೆಂಟ್, ಒಂದು ಬೈಕ್ ಆಕ್ಸಿಡೆಂಟ್ ಆದಂಥ ಕಾರಣದಿಂದ ಕೋಮುಗಲಭೆ ಆಯಿತು ಅಂತ. ಬೈಕ್ ಆಕ್ಸಿಡೆಂಟ್ ಅಂದ್ರೆ ಅದೊಂದು ನೆಪ ಅಷ್ಟೇ. ಈಗ ಬ್ಯಾನರು ಕೂಡ ಅದೊಂದು ನೆಪ ಅಷ್ಟೇ. ಆದ್ರೆ ಈ ನೋಡಿ ಬ್ಯಾನರ್ ಅದೊಂದು ನೆಪ ಅಷ್ಟೇ, ಈ ಬೈಕ್ ಆಕ್ಸಿಡೆಂಟು ಕೂಡ ಅದೊಂದು ನೆಪ ಅಷ್ಟೇ. ಆದರೆ ಇವ್ರದ್ದು ಉದ್ದೇಶಗಳೇ ಬೇರೆ ಇದೆ. ಇವರು ಇಸ್ಲಾಮಿಕ್ ಸ್ಟೇಟ್ ಮಾಡಬೇಕು, ಸ್ಥಳೀಯ ಸರ್ಕಾರಗಳು ಯಾವುದಿದೆ ಅದನ್ನು ಪೂರಕವಾಗಿ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಬೇಕು, ನಾವು ಇಲ್ಲಿ ಇಸ್ಲಾಮಿಕ್ ಸ್ಟೇಟ್ ಮಾಡಬೇಕು ಅಂತಂದೇಳಿ ಹೇಳಿ ಅವ್ರು ಹೊರಟಿರುವಂಥದ್ದು. ಅದಕ್ಕೆ ಯಾರ್ಯಾರು ಅಡ್ಡ ಬರ್ತಾರೆ ಅದು ಹಿಂದೂ ಸಂಘಟನೆ ಮುಖಂಡರು. ಸರ್ಕಾರ ಹೇಗೆ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ? ಆಳುವ ಸರ್ಕಾರ ಸಂಪೂರ್ಣವಾಗಿ ಅವ್ರ ಜೊತೆಲೇ ಇದೆ. ಇವತ್ತು STP ಅವರನ್ನ ಅವ್ರ ಜೊತೆಲೆ ಸೇರ್ಕೊಂಡು ಅವರ ಸಮಾವೇಶದಲ್ಲೇ ಇವರು ಭಾಗವಹಿಸ್ತಾರೆ. ಸರ್ಕಾರ ಯಾಕೆ ಮಾಡಿತು ಅಂತ ಹೇಳುವುದನ್ನ ನಾನಾಗ್ಲೇ ಹೇಳಿದೆಲ್ಲ, ಹತ್ಯೆ ಮಾಡಿದಂತವ್ರ ಜೊತೆಲೆ ಭಾಗವಹಿಸ್ತಾರೆ, ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. STP ಸಮಾವೇಶದಲ್ಲಿ ಭಾಗವಹಿಸ್ಲಿಲ್ಲ ಇವರೆಲ್ಲ. ನಾನು ಆತರ ಹೇಳಿದ್ರು ತಾನೇ, ನಾನು ಗೆದ್ದದ್ದು ಮುಸಲ್ಮಾನರ ಓಟಿನಿಂದ. ಇದರ ಅರ್ಥ ಏನು ಅಂತ ಕೇಳಿ. ನಾನು ಸಾಕ್ತಾ ಇರೋದ್ರಿಂದ ಅವ್ರು ನಮ್ಗೆ ಓಟ್ ಹಾಕ್ತಾ ಇದ್ದಾರೆ, ನಾವು ಬದುಕ್ತಾ ಇದ್ದೇವೆ. ನಾವು ಅವರನ್ನು ಸಾಕ್ತಾ ಇರೋದು ಯಾವುದಕ್ಕೆ? ನಮ್ಗೆ ಅವರು ಓಟ್ ಹಾಕ್ತಾರೆ. ಇದನ್ನೇ ಅವರು ಬಿಂಬಿಸಿದ್ದು. ಇಡೀ ದೇಶದಲ್ಲಿ ಕಾಂಗ್ರೆಸ್ ದಶಕಗಳ ಕಾಲ ದೇಶವನ್ನು ಆಡಳಿತ ಮಾಡಿದ್ದೇ ಇದು. ಅದಕ್ಕಾಗಿಯೇ ತುಷ್ಟೀಕರಣ ನೀತಿಯನ್ನು ಇವತ್ತು ಮಂಗಳೂರು ಯಾಕೆ ಈ ನಮೂನೆ ಬೆಳೀತು? ಮಂಗಳೂರಿನಲ್ಲಿ ಈ ರೀತಿಯ ಘಟನೆಗಳು ಯಾಕೆ ನಡೀತಾ ಇದ್ದಾವೆ? ನಮಗೆ ಇವತ್ತು ಬ್ಯಾನರ್ ಪ್ರಕರಣ ತೆಗೆದುಕೊಂಡ್ರೆ, ಬ್ಯಾನರ್ನ ಪ್ರಕರಣಗಳು ಇವತ್ತು ನಿನ್ನೆಯಿಂದ ಅಲ್ಲ. ಮಂಗಳೂರಿನ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯ ಪೂರ್ಣ ನೀವು ಕಾಸರಗೋಡ್ನವರೆಗೂ ಕೂಡ ನಮ್ಮ ನಿತ್ಯ ಜನಜೀವನದ ಮೇಲೆ ಇಂತಹ ಸಣ್ಣ ಸಣ್ಣ ಘಾಸಿಗಳನ್ನು ಉಂಟು ಮಾಡಿಕೊಂಡೇ ಅವರು ಹಿಂದೂ ಸಮಾಜವನ್ನು ನೈತಿಕವಾಗಿ ಹಿಮ್ಮೆಟ್ಟಿಸಲಿಕ್ಕೆ ಕೆಲಸ ಮಾಡಿದ್ದಾರೆ. ನೀವು ಮಾರಾರ ಹತ್ಯಾಕಾಂಡದಂಥ ದೊಡ್ಡ ಹತ್ಯಾಕಾಂಡ ತಗೊಳ್ಳಿ, ಅದರ ಜೊತೆಗೆ ಹಿಂದೂ ಜನಜೀವನದ ಮೇಲೆ ನಮಗಿದು ಗೊತ್ತೇ ಆಗಲಿಲ್ಲ. ಒಂದು ಸಣ್ಣ ಕಾಲನಿ, ನಾನು ಹೇಳ್ತೇನೆ, ಉಡುಪಿಯಲ್ಲಿ ಸಣ್ಣ ಕಾಲನಿ, 8 ಮನೆ, ಸಣ್ಣ ಸಣ್ಣ ಸೈಟುಗಳು ಸರ್. ಆ ಮನೆಯಲ್ಲಿ ಇದ್ದದ್ದು 6 ಮನೆ ಹಿಂದೂಗಳು ಕಟ್ಟಿದರು, ಆ ಸಣ್ಣ ಲೇಔಟು. ಇದು ಪ್ರಕರಣ ನಮಗಿದು ಗೊತ್ತಿಲ್ಲ. ಹಿಂದೂ ಸಮಾಜಕ್ಕೆ ನಾನು ಗಮನಕ್ಕೆ ತರ್ತಾ ಇದ್ದೇನೆ. ನಮ್ಗೆ ಗೊತ್ತಿಲ್ಲದೆ ನಾವು ಎಷ್ಟು ಅನಾಹುತ ಮಾಡಿಕೊಳ್ತಾ ಇದ್ದೇವೆ, ನಮ್ಮ ಕಾಲ ಮೇಲೆ ಕಲ್ಲು ಹಾಕೊಳ್ತಾ ಇದ್ದೇವೆ ಅಂತ. ಒಂದು ಅನ್ಯ ಧರ್ಮೀಯರ ಮುಸಲ್ಮಾನ ಮನೆ ಬಂತಲ್ಲಿ 4 ವರ್ಷದಲ್ಲಿ ಈ 6 ಮನೆಯನ್ನು ಅವ್ರು ಖಾಲಿ ಮಾಡಿಸಿದ್ದಾರೆ. ಏನೆಲ್ಲ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅದು ಯಾರಿಗೂ ಅನುಭವಿಸಿಕೊಂಡು ನಾವು ಇಲ್ಲಿ ಇರುವುದು ಬೇಡ ಅಂತ ಹೇಳಿ ಎದ್ದು ಹೋದರೆ ವಿನಃ ಈ 6 ಮನೆಯವರು ಆ ಒಂದು ಮನೆಯವರನ್ನು ಹಿಮ್ಮೆಟ್ಟಿಸ್ಲಿಕ್ಕೆ ಆಗಲಿಲ್ಲ. ಇಡೀ ದೇಶದಲ್ಲಿ ಇವತ್ತು ಮಂಗಳೂರು ಜಿಲ್ಲೆಗಳಲ್ಲಿ ನಡೀತಾ ಇರುವಂಥದ್ದು ಇದನ್ನೇ. ಮಂಗಳೂರಿನ ತರಕಾರಿ ಮಾರ್ಕೆಟ್ ತೆಗೆದುಕೊಳ್ಳಿ, ಹೂವಿನ ಮಾರ್ಕೆಟ್ ತೆಗೆದುಕೊಳ್ಳಿ, ಇದು ದೈನಂದಿನ ನಮ್ಮ ನಿತ್ಯ ಜನಜೀವನದ ಮೇಲೆ ಅವರು ಆವರಿಸಿದ ಬಗೆ ಇದೇ. ಇವತ್ತು ಅವರಿಗೆ ಪರೋಕ್ಷವಾದಂಥ ಬೆಂಬಲ ಇತ್ತು. ನೀವು ಇದನ್ನು ಮಾಡ್ಕೊಂಡು ಹೋಗಿ ಈಗ ಒಂದೊಂದೇ ಎಲ್ಲೋ ಒಂದು ಕಡೆ ವಾಸುದೇವ್ ಭಟ್ರೆ, ಇವತ್ತು ಸಂಘಟನೆಗಳ ನಡುವಿನ ಆ ಒಂದು ಕಿತ್ತಾಟದಿಂದಾಗಿ ಅಮಾಯಕ ಜೀವಗಳು ಬಲಿಯಾಗುವಂತ ಅವಶ್ಯಕತೆ ಇದು ದುರ್ದೈವ. ನಾನು ಹೇಳ್ತಾ ಇರುವಂತದ್ದು ಹೇಳಬೇಡಿ, ಸಂಘಟನೆ ಯಾವತ್ತು ಸಂಘಟನೆಯಿಂದ ಬಿರುಕಿಂದ ಆಯ್ತು ಅಂತಂದಲ್ಲಿ ಹೇಳಬೇಡಿ. ಹಾಗೆ ಹೇಳಿದ್ರೆ ಅವರಲ್ಲಿ ಎಷ್ಟು ಏಕತೆ ಇದೆ ಅಂತಂದಲ್ಲಿ ನೋಡ್ಬೇಕು. 100% ಇರ್ತಕ್ಕಂಥ ಇಸ್ಲಾಂ, ನಾನು ಹೇಳುದು ಇಸ್ಲಾಂ ರಾಷ್ಟ್ರ ನೋಡಿ ಸರ್, ಒಂದೇ ನಿಮಿಷ ನಾನು ಹೇಳ್ತೇನೆ ನೋಡಿ. 100% ಇರ್ತಕ್ಕಂಥ ಇಸ್ಲಾಂ ರಾಷ್ಟ್ರದಲ್ಲೇ ಯಾಕೆ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ? ಎಷ್ಟು ಜನರನ್ನ ಅವ್ರು ಹತ್ಯೆ ಮಾಡ್ತಾ ಇಲ್ವೋ? ಅವರಲ್ಲಿ ಏಕತೆ ಇದೆ, ಅವರೆಲ್ಲ ಶ್ರೇಷ್ಠ ಅಂತ ಅವರವರೊಳಗೆ ತುಂಬಾ ಗೊತ್ತಾಯ್ತಾ? ಹಾಗಾದ್ರೆ ನಮ್ಮನ್ನ ಈಗ ಹಿಂದೂ ಸಂಘಟನೆಯಲ್ಲಿ ಇದು ಇರೋದ್ರಿಂದ ಹತ್ಯೆ ಆಗ್ತಾ ಇದೆ ಅಂತ ಹೇಳುದು, ಅದು ನೀವು ಒಂದು ಪುರಾವೆ ತೋರಿಸಿ ನಮ್ಗೆ, ಅದರಿಂದ ಹತ್ಯೆ ಆಯ್ತು ಅಂತ ಹೇಳುವಂಥದ್ದು ಒಂದು ಪುರಾವೆ ತೋರಿಸಿ ನೋಡುವ. ಮಂಗಳೂರಿಗೆ ಸಾಧ್ಯನೇ ಇಲ್ಲ. ಈಗ ಅದೇ ರೀತಿ ಕೇಳಿ ಬರ್ತಾ ಇದೆ, ಆತ ಹಿಂದೂ ಕಾರ್ಯಕರ್ತ ಅನ್ನುವ ಕಾರಣಕ್ಕಾಗಿ ಆತನನ್ನ ಹತ್ಯೆ ಮಾಡ್ಲಾಗ್ತಾ ಇದೆ. ಹಿಂದೂ ಕಾರ್ಯಕರ್ತರ ವಿಚಾರದಲ್ಲಿಯೂ ಅದೇ ಬಂತು, ಶರತ್ ಮಡಿವಾಳರ ವಿಚಾರದಲ್ಲಿಯೂ ಅದೇ ಬಂತು, ದೀಪಕ್ ರವರ ವಿಚಾರದಲ್ಲಿಯೂ ಒಟ್ಟು ಚಳವಳಿಯ ಭಾಗ ಆಗಿದ್ರು. ನೋಡಿ ಸರ್, ಪರೇಶ್ ಮೇಸ್ತನ ವಿಚಾರದಲ್ಲಿ ಇಡೀ ಹಿಂದೂ ಸಮುದಾಯಕ್ಕೆ ಒಂದು ಮೆಸೇಜ್ ಕೊಟ್ಟಿರುವಂತದ್ದು ಅವರು.
ಇಡೀ ಹಿಂದೂ ಸಮುದಾಯಕ್ಕೆ ನಾವು ಜಿಹಾದನ್ನು ಕೈಗೆತ್ಕೊಂಡಿದ್ದೇವೆ. ಇನ್ನು ಮುಂದೆ ಎಲ್ರಿಗೂ ಮಾಡ್ತೇವೆ. ಇದೇ ರೀತಿ ಕ್ರೌರ್ಯವಾಗಿ ನಾವು ಮಾಡ್ತೇವೆ ಎಲ್ಲರನ್ನು ಅಂತ ಅಂತಾರಾಷ್ಟ್ರೀಯವಾದಂತಹ ಸಹಕಾರ ಬೆಂಬಲಗಳು ಮಂಗಳೂರು ಭಾಗ ಮತ್ತು ಕೇರಳ ಭಾಗದವರಿಗೆ ಸಿಗ್ತಾ ಇದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು ಅವರಿಗೆ ಸುಲಭವಾದ ಮಾರ್ಗ ಆಗಿದೆ. ಇವತ್ತು ಮಂಗಳೂರಿನಲ್ಲಿ ಇದರ ಪ್ರಭಾವ ದಟ್ಟವಾಗಿ ಬೆಳೀತಾ ಇರೋದರಲ್ಲಿ ಒಂದು ಕಾರಣ ಇದೇ ಕೂಡ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗಲ್ಫ್ ರಾಷ್ಟ್ರಗಳಿಗೆ ನೇರ ಸಂಬಂಧವನ್ನು ಕಲ್ಪಿಸುವಂತಹ ನೆಲೆಯಲ್ಲಿ ಇಲ್ಲಿ ಜಿಹಾದಿ ಉಗ್ರವಾದಕ್ಕೆ ಬೇಕಾದಂಥ ಪೂರಕ ಎಲ್ಲ ಬೆಂಬಲಗಳು ಶಕ್ತಿಗಳು ಅವರಿಗೆ ಸಹಕಾರ ಸಿಕ್ಕಿದೆ. ಲವ್ ಜಿಹಾದ್ ಅಷ್ಟು ಪ್ರಬಲವಾಗಿ ಬೆಳೀತಾ ಇರುವಂತಹದ್ದು ಇದೇ ಕಾರಣಕ್ಕೆ, ಲ್ಯಾಂಡ್ ಜಿಹಾದ್ ಬೆಳೆದದ್ದು ಇದೇ ಕಾರಣಕ್ಕೆ. ಇದರಿಂದ ಅವರು ಗಟ್ಟಿಯಾಗಿ ಬಿಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರದ ಬೆಂಬಲಗಳು ಪರೋಕ್ಷವಾದಂಥ ಎಲ್ಲ ಸಹಕಾರಗಳು ಸಿಕ್ಕಿದೆ. 4.5 ವರ್ಷಗಳು ಇದನ್ನು ದೃಢಪಡಿಸುವಂಥ ಬೇಕಾದಷ್ಟು ಕಾರಣಗಳು ಸಿಕ್ಕಿತು. ಆದ್ದರಿಂದ ಅವರು ಮಾನಸಿಕವಾಗಿ ಸದೃಢರಾದರು. ಹಿಂದೂ ಸಮಾಜದ ಮೇಲೆ ಇಂತಹ ಷಡ್ಯಂತ್ರಗಳನ್ನು ಪ್ರಹಾರಗಳನ್ನು ಮಾಡುವ ಕೆಲಸ ನಡೀತಾ ಇದೆ. ದುರ್ದೈವಶಾತ್ ನೀವು ಹೇಳಿ ಸರಿ, ಇವತ್ತು ಪ್ರಶಾಂತನನ್ನು, ಇವತ್ತು ದೀಪಕರನ್ನು, ಪರೇಶ್ ಮೇಸರನ್ನು ವ್ಯಕ್ತಿಗತವಾಗಿ ತೆಗೆದುಕೊಂಡ್ರೆ ದುರ್ದೈವವೇ. ಆದರೆ ಹಿಂದೂ ಚಳವಳಿಯ ಭಾಗವಾಗಿ ನಾವು ಅವನು ಸ್ವೀಕರಿಸುವಾಗ ಹಿಂದೂ ಚಳವಳಿಗೆ ಕೊಟ್ಟಿರತಕ್ಕಂಥ ಪೆಟ್ಟು ಇದು ಇನ್ ಟೋಟಲ್ ತೆಗೆದುಕೊಳ್ಬೇಕು ನೀವು. ಎಸ್, ಹಿಂದೂ ಚಳುವಳಿಗಳಿಗೆ ಪೆಟ್ಟು ಕೊಡ್ಲಿಕ್ಕೆ ಇಂತಹ ಕೃತ್ಯಗಳನ್ನ ಮಾಡ್ಲಾಗ್ತಾ ಇದೆ ಅಂತ ತಾವಿಬ್ರು ಕೂಡ ಹೇಳ್ತಾ ಇದ್ದೀರಿ. ತಮ್ಮಿಬ್ಬರೊಟ್ಟಿಗೆ ಕೂಡ ಚರ್ಚೆಯನ್ನ ಮುಂದುವರಿಸ್ತೇನೆ. ಖಂಡಿತವಾಗಿಯೂ ನೀವೆಲ್ಲರೂ ಕೂಡ ಕರೆ ಮಾಡಿ ಮಾತಾಡಬೇಕು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದೀರಿ. ಇನ್ನು ಮುಂದೆ ನಿಮ್ಮ ಅಭಿಪ್ರಾಯಗಳಿಗೂ ಕೂಡ ನಾವು ಮನ್ನಣೆಯನ್ನು ನೀಡ್ತೇವೆ, ನಿಮ್ಮ ಕರೆಗಳನ್ನು ಸ್ವೀಕರಿಸ್ತೇವೆ. ಒಟ್ಟಾರೆಯಾಗಿ ಸ್ಪಂದನ ವಾಹಿನಿ ಹೇಳುವಂತದ್ದಿಷ್ಟೇ, ಇವತ್ತು ಅಮಾಯಕ ಓರ್ವ ಯುವಕನ ಹತ್ಯೆ ಆಗಿದೆ. ಇಂತಹ ಕಾರಣಗಳಿಗಾಗಿಯೇ ಅಥವಾ ಕ್ಷುಲ್ಲಕ ಕಾರಣಗಳಿಗಾಗಿ ನಿರಂತರವಾಗಿ ಹತ್ಯೆ ಆಗ್ತಾ ಇರುವಂತದ್ದು. ಎಲ್ಲ ಒಂದು ಕಡೆ ಸರ್ಕಾರ ಗಂಭೀರವಾಗಿ ಈ ವಿಚಾರಗಳನ್ನು ಸ್ವೀಕರಿಸಬೇಕಾಗಿದೆ. ಎಸ್ಪೆಷಲಿ ಕರಾವಳಿ ಭಾಗವನ್ನು ಟಾರ್ಗೆಟ್ ಆಗಿಟ್ಟುಕೊಂಡು ಇಂತಹ ಕೃತ್ಯಗಳನ್ನೇನು ಮಾಡಲಾಗ್ತಾ ಇದೆ. ಇನ್ನೂ ಹೆಚ್ಚಿನ ಚರ್ಚೆಯನ್ನು ಮಾಡ್ತೇವೆ ಒಂದು ಪುಟ್ಟ ವಿರಾಮದ ಬಳಿಕ. ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ಗೆ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಮುಂದೆ ಸಾರ್ವಜನಿಕರ ಕರೆಗಳನ್ನು ಸ್ವೀಕರಿಸಲಿಕ್ಕೆ ಆರಂಭಿಸ್ತೇವೆ. ಕೆಳಗೆ ಬರ್ತಾ ಇರತಕ್ಕಂಥ ನಂಬರಿಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬಹುದು. ನಮ್ಮೊಟ್ಟಿಗೆ ವಾಸುದೇವ ಭಟ್ರು ಅವರು ಮತ್ತು ಶ್ರೀಧರ್ ಬಿಜೂರ್ ಅವರು, ತಮ್ಮಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಧರ್ ಬಿಜೂರ್ ಅವರು, ಇನ್ನು ಮುಂದಿನ ನಡೆ ಏನು, ಬಜರಂಗ ದಳದಿಂದ ಮುಂದಿನ ನಡೆ ಏನು ಅನ್ನೋದು ಬೇಕಾಗಿದೆ. ಹಿರಿಯರೆಲ್ಲ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಕಾರ್ಯಕರ್ತರು ಕೈ ಜೋಡಿಸ್ತೇವೆ. ಸೊ ಹಿರಿಯರ ತೀರ್ಮಾನಕ್ಕೆ ಅದು ಖಂಡಿತ ಅದು ಒಂದು ತೀರ್ಮಾನ. ಆದರೆ ಇನ್ನೊಂದು ನಾನೊಬ್ಬ ಕಾರ್ಯಕರ್ತನಾಗಿ ನಾನು ಹೇಳುವುದಾದರೆ, ಇನ್ನು ನಾವು ಸರ್ಕಾರದ ಮುಂದೆ ತಲೆ ತಗ್ಗಿಸಿ ನಿಮಗೆ ಇದಕ್ಕಿಂತ ಹೆಚ್ಚಿನ ಗೌರವ ಕೊಡುವಂಥ ಪರಿಸ್ಥಿತಿ ಇಲ್ಲ. ಶಟಂ ಪ್ರತಿ ಶಾಟ್ಯಂ ಹಿಂದೆಯಿಂದ ಕೂಡ ಹೇಳಿದ್ದೇವೆ. ಹಿಂದೂ ಒಬ್ಬ, ನಾನು ಹಿಂದಿನ ಇಂಟರ್ವ್ಯೂನಲ್ಲಿಯೇ ಹೇಳಿದ್ದೇನೆ, ನಾನು ಅನೇಕ ವರ್ಷಗಳಿಂದ ನಾವು ಹೇಳ್ಕೊಂಡು ಬರ್ತಾ ಇದ್ದೇವೆ, ಹಿಂದೂ ಒಬ್ಬ ಆತ್ಮರಕ್ಷಣೆ ಅನಿವಾರ್ಯತೆಗೆ ಶಸ್ತ್ರ ಹಿಡಿಯಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆದರೆ ಅದಕ್ಕೆ ಹಿಂದೂ ಸಮಾಜ ಅಲ್ಲ ಸರ್ಕಾರ ಹೊಣೆಯಾಗ್ತದೆ. ಇವತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಆತ್ಮರಕ್ಷಣೆಯ ಅನಿವಾರ್ಯತೆಗೆ ಕೈಯಲ್ಲಿ ಶಸ್ತ್ರ ಹಿಡ್ಕೊಂಡು ಹೋಗ್ಬೇಕಾದಿತ್ತು. ಯಾಕಂದ್ರೆ ಇಲ್ಲಿ ನಡೀತಾ ಇರುವಂತಹ ಅಮಾಯಕರ ಹತ್ಯೆ ನೋಡ್ತಾ ಇದ್ದೀವಿ, ನಿರ್ಮಾಣ ಅಂತ ಇರ್ತಾನೆ. ಸರ್, ನಾ ಒಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್, ಸುರೇಂದ್ರ ಆಚಾರ್ಯ ಶಿರ್ವದಿಂದ ಕರೆ ಮಾಡ್ತಾ ಇದ್ದೀನಿ. ಸುರೇಂದ್ರ ಆಚಾರ್ಯ ಅವರು ಶಿವಮೊಗ್ಗದಿಂದ. ಹೇಳಿ ಸುರೇಂದ್ರ ಅವರೇ. ಶಿರ್ವದಿಂದ ಹೇಳಿ. ಸರ್, ಅದು ಕೊಲೆ ಪ್ರಕರಣ ಬಹುತ್ ಇದಾಗಿದೆ ಸರ್. ಅದು ಕಾಂಗ್ರೆಸ್ ಅವರದ್ದು ಸಪೋರ್ಟ್ ಇದೆ ಫುಲ್. ಅದೇ ಅದು ಮಾಡಿದ್ದು ಒಳ್ಳೆ ತಪ್ಪು ಅಂತ ಹೇಳ್ತೀವಿ ನಾವು ಈಗ. ಸೊ ಮಾಡಿದ್ದೇ ದೊಡ್ಡ ತಪ್ಪು ಅಂತ ಹೇಳ್ತಾ ಇದ್ದೀರಿ? ಹೌದು ಸರ್, ಅದು ದಿನಕ್ಕೆ ಹೆಚ್ಚಾಗ್ತಿದೆ ಹಿಂದೂಗಳ ಅತ್ಯಾಚಾರ ಎಲ್ಲ ಕೊಲೆ ಪ್ರಕರಣ. ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ದಿನದಿಂದ ದಿನಕ್ಕೆ ಹಿಂದೂಗಳ ಹತ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ರಾಜಕಾರಣಿಗಳ ಕುಮ್ಮಕ್ಕಿಲ್ಲದೆ ಈ ರೀತಿಯಲ್ಲಿ ಆಗುದಿಲ್ಲ ಅನ್ನುವಂಥದ್ದು ಅವರ ಮಾತು. ಸೊ ಇನ್ನು ಮುಂದೆ ನಿಮ್ಮ ಮಾತುಗಳನ್ನು ಕೂಡ ಸ್ವೀಕರಿಸ್ತೇನೆ. ಒಟ್ಟಾರೆಯಾಗಿ ಇದೀಗ ಸುರತ್ಕಲ್ ಯಾವ ವಾತಾವರಣಕ್ಕೆ ಬಂದಿತ್ತು ಅಂತ ಹೇಳಿದ್ರೆ ಸ್ವಯಂ ಪ್ರೇರಿತವಾಗಿ ಬಂಧನ ಆಚರಣೆಯನ್ನು ಮಾಡಿಬಿಟ್ರು ಸುರತ್ಕಲ್. ಜನಗಳು ಕೂಡ ಭಯಭೀತರಾಗಿದ್ದಾರೆ ಅಂತ ಹೇಳಿ ಭಯಭೀತರಾಗುವುದು ನಾವು ಒಂದು ದಿನದ ಮಟ್ಟಿಗೆ ನಮ್ಮ ಈ ರೀತಿಯ ನೈತಿಕ ಬೆಂಬಲ ಕೊಡುವುದಲ್ಲ. ಹಿಂದೂ ಸಮಾಜ ಇನ್ನೂ ಸಮರ್ಥವಾಗಿ ಸದೃಢವಾಗಿ ಒಗ್ಗಟ್ಟಾಗಬೇಕಾಗ್ತದೆ. ಇನ್ನು ನೋಡಿ, ಈಗ ದೀಪಕ್ ಕೊಲೆ ಹತ್ಯೆ ಆಯ್ತು. ಇವತ್ತು ದೀಪಕ್ ಹತ್ಯೆ ನಡೀತಲ್ಲ, ನಾವು ಎಷ್ಟೇ ನಮ್ಮ ಸಂಘಟನೆಯ ಕಾರ್ಯಕರ್ತರು ಹೋರಾಟ ಆಕ್ರೋಶ ಮತ್ತೊಂದು ಮಾತಾಡ್ತೇವೆ ಖಂಡಿತ. ಆದರೆ ನಮ್ಮ ಸಂಸ್ಕೃತಿಯಲ್ಲಿ ನಾವು ಕೈಯಲ್ಲಿ ಶಸ್ತ್ರ ಇಟ್ಕೊಂಡು ಹೋಗುವ ಪರಿಸ್ಥಿತಿ ಇಲ್ಲ. ಇದೇ ಕೂಡ ನಮಗೆ ಇವತ್ತು ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ನಾವು ಸಂಘಟನೆ ಕಾರ್ಯಕರ್ತರೆಲ್ಲ ಒಂದು ಸೇರಿ, ನಮ್ಮ ನಾಯಕರೆಲ್ಲ ಸೇರಿ
ನಮ್ಮ ಆತ್ಮರಕ್ಷಣೆ ಅನಿವಾರ್ಯತೆಗೆ ಇನ್ನು ನಾವು ಕೂಡ ಶಸ್ತ್ರ ಹೊರಬೇಕಾದಂಥ ಹಿಡ್ಕೊಂಡೇ ತಿರುಗಾಡಬೇಕಾದಂಥ ಅನಿವಾರ್ಯತೆ. ಇಲ್ಲಿ ಇದನ್ನು ನೋಡಿ, ಇದೇ ಅಮಾಯಕ ಹತ್ಯೆ ಆಗೋದು. ಈ ದಾರುಣ ಹತ್ಯೆಗಳಿಗೆ ನಾವು ಇವತ್ತು ಯಾರನ್ನು ಉತ್ತರ ಕೊಡಬೇಕು, ಆ ಹೆತ್ತ ತಾಯಿಗಳಿಗೆ ಏನು ಉತ್ತರ ಕೊಡಬೇಕು ಅನ್ನೋ ಅದೇ ಪ್ರಶ್ನೆ ಬರ್ತದೆ. ಈ ಅನಿವಾರ್ಯತೆಯನ್ನು ಹಿಂದೂ ಸಂಘಟನೆಯ ಕಾರ್ಯಕರ್ತರು ನಾಯಕರು ಇವತ್ತು ಹೊರಬೇಕು. ಇಡೀ ಹಿಂದೂ ಸಮಾಜದ ನೈತಿಕ ಬೆಂಬಲವನ್ನು ನಾವು ಪಡ್ಕೊಳ್ಬೇಕು. ಇಲ್ಲದಿದ್ರೆ ಈಗ ಮುಖ್ಯವಾಗಿ ಬರುವಂತ ಪ್ರಶ್ನೆ ಇದೆ, ಆ ತಂದೆ ತಾಯಿಗೆ ಏನು ಉತ್ತರವನ್ನು ನೀಡಬಹುದು ಅನ್ನುವಂಥದ್ದು. ಹಿಂದೂ ಚಳವಳಿಯನ್ನ ಸರ್, ನಾನು ಇನ್ನೊಂದು ಕರೆಯನ್ನ ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಉಡುಪಿಯಿಂದ ಕಾಲ್ ಮಾಡ್ತಿದ್ದೇನೆ. ನಾಗರಾಜ್ ಶೇಟ್ ಅಂತ ಹೇಳಿ. ನಾಗರಾಜ್ ಶೇಟ್ ಅವರು ಹೇಳಿ. ನಾಗರಾಜ್ ಅವರೇ, ನನ್ನ ಪ್ರಕಾರ ವಾಸುದೇವ್ ಭಟ್ ಹೇಳಿದ್ದು 100ಕ್ಕೆ 100% ಸತ್ಯ. ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಈ ತರ ನಮ್ಮ ಯುವ ಜನತೆ ಜೀವ ಕಳ್ಕೊಂಡ್ರೆ ಈ ತರ ಅವರದ್ದು ಹಿಂದೂ ಸಂಘಟನೆ ಕೆಲಸ ಮಾಡಿ ನಮ್ಗೆ ಯಾವ ತರ ಸಪೋರ್ಟ್ ಇಲ್ಲ ಆಕ್ಚುಲಿ ಸಿಕ್ತಿಲ್ಲ ನಮ್ಗೆ ಗವರ್ಮೆಂಟ್ ಸೈಡ್ ಇಂದ. ನಾವಿನ್ನ ತಲೆ ತಗ್ಗಿಸಬಾರ್ದು ಆಕ್ಚುಲಿ ಗವರ್ಮೆಂಟ್ ಇದರಲ್ಲಿ. ನಾವು ಇದನ್ನು ಖಂಡಿಸಬೇಕು ಆಕ್ಚುಲಿ. ಗವರ್ಮೆಂಟ್ ನೋಡಿ, ನಾವು ಸ್ವಲ್ಪ ಸ್ಟ್ರೈಕ್ ಮಾಡಿದ್ಕೊಳ್ಳೆ ಇಮಿಡಿಯೇಟ್ಲಿ ಅವರು ಅಬ್ಜೆಕ್ಷನ್ ಆಗ್ತಾರೆ ಹೇಳಿದ್ರೆ ಅವ್ರ ಮೇಲೆ ಸ್ಟ್ರೈಕ್ ಮಾಡಬಾರ್ದು, ಅವ್ರ ಮೇಲೆ ಕೇಸ್ ಮಾಡಿ ಆ ತರ ಮಾಡಿ ಈ ತರ ಮಾಡಿ ಅಂತ ಹೇಳಿ. ಈ ತರ ಆದ್ರೆ ನಾವು ಮುಂದೆ ಹೇಗೆ ಆಕ್ಚುಲಿ ನಾವೇನು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಹಿಂದೂ ಸಂಘಟನೆಯ ಎಲ್ಲಾ ಕಾರ್ಯಕರ್ತರಿಗೂ ಕೂಡ ನಾವಿನ್ನು ಅಧಿಕೃತವಾಗಿ ಶಸ್ತ್ರ ಆತ್ಮರಕ್ಷಣೆಗಾಗಿ ಕೊಡಬೇಕಾದಂತ ಪರಿಸ್ಥಿತಿ ಬರ್ತದೆ. ಇಲ್ದಿದ್ರೆ ಹಿಂದೂ ಚಳವಳಿಯನ್ನು ಮುಂದೆ ಹೋಗಿಕೊಳ್ಳಿಕ್ಕೆ ನಮಗೆ ಇಂತಹ ಸವಾಲುಗಳು ದೊಡ್ಡದಾಗ್ತದೆ. ಸೊ ನಾನು ಶ್ರೀಧರ್ ಬಿಜೂರ್ ಅವರಲ್ಲಿ ಇದೇ ಪ್ರಶ್ನೆಗಳನ್ನ ತಮ್ಮ ಹತ್ರ ಕೇಳುವುದಾದ್ರೆ, ಅಥವಾ ಸುರತ್ಕಲ್ನ ಜನರು ಕೂಡ ಭಯಭೀತರಾಗಿದ್ರು, ಎಲ್ಲೋ ಒಂದು ಕಡೆ ಫಿಲ್ಮಿ ಸ್ಟೈಲ್ ಅಲ್ಲಿ ಬರುವ ರೀತಿಯಲ್ಲಿ ಆ ಅಮಾಯಕ ಹುಡುಗ ಕೆಲಸ ಮುಗಿಸಿಯೋ ಅಥವಾ ಮಧ್ಯಾಹ್ನ ಊಟಕ್ಕೆ, ಬಹುಶಃ 1:15 ಸಂದರ್ಭದಲ್ಲಿ ಮಧ್ಯಾಹ್ನ ಊಟಕ್ಕೇನೋ ಹೋಗ್ತಾ ಇರುವ ಆತನನ್ನ ಕಾರ್ನಲ್ಲಿ, ಸ್ವಿಫ್ಟ್ ಕಾರ್ನಲ್ಲಿ ಬಂದು ಅಡ್ಡ ಹಾಕಲಾಗ್ತದೆ, ಮಾರಕ ಆಯುಧಗಳಿಂದ ಕೊಚ್ಚಿ ಕೊಲೆ ಮಾಡಲಾಗ್ತದೆ. ಆ ಜನತೆ ಕೂಡ ಭಯಭೀತರಾಗಿದ್ದಾರೆ. ಸೊ ಏನ್ ಆಗ್ತಾ ಇದೆ, ಇದೇ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿವೆ. ಈಗ ವಾಸುದೇವ್ ಭಟ್ರು ಹೇಳಿದ ಹಾಗೆ ನಾವು ಹೇಳ್ತೇವೆ ಭಾಷಣದಲ್ಲಿ, ನಾವು ಕತ್ತಿ ಹಿಡಿಬೇಕು, ಬರೀ ಭಜನೆ ಮಾಡಿದರೆ ಸಾಕಾಗುವುದಿಲ್ಲ, ಹೋರಾಟ ಮಾಡಿದರೆ ಸಾಕಾಗುವುದಿಲ್ಲ ಅಂತಂದಲ್ಲಿ ಹೇಳಿ ನಾವು ಆಲೋಚನೆ ಮಾಡಬೇಕು. ಪ್ರತಿ ಮನೆಗೂ ಒಂದು ಗೀತೆ, ಪ್ರತಿ ಮಂದಿಗೊಂದು ತಲವಾರನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು ಮುಂದಿನ ದಿನದಲ್ಲೇ. ಅಲ್ಲ, ಇದರಿಂದ ಗಲಾಟೆ ಇನ್ನೂ ಕೂಡ ಹೆಚ್ಚೇ ಆಗ್ತದೆ ಅಂತ ತಮ್ಗೆ ಅನ್ಸೋದಿಲ್ವಾ? ಆಯುಧಗಳು ಪ್ರತಿಯೊಬ್ಬರ ಹತ್ರ ಇದ್ರೆ ಯಾಕೆ ಗಲಾಟೆ ಆಗ್ತದೆ? ಎಲ್ಲರ ಹತ್ರ ಆಯುಧಗಳಿದ್ರೆ ಯಾರು ಕಡಿಲಿಕ್ಕೆ ಬರ್ತಾರೆ? ಹೋರಾಟವನ್ನು ಇವರಿಗೆ ಇವತ್ತು ಅಷ್ಟೇ ನಮ್ಮ ಬೇಡಿಕೆ. ಯಾಕಂದ್ರೆ ನಮ್ಗೆ ಆತ್ಮರಕ್ಷಣೆಗೆ ಸರ್ಕಾರನೇ ಸಪೋರ್ಟ್ ಮಾಡೋದಿಲ್ಲ ಅಂತಂದೇಳಿ ಹೇಳಿದ್ರೆ ನಮ್ಮ ಆತ್ಮರಕ್ಷಣೆಗೆ ನಾವು ಆಯುಧ ಯಾಕೆ ಹಿಡಿಬಾರದು? ಅವರು ಹೊರಲಿಕ್ಕೆ ಯಾರು ಪರ್ಮಿಷನ್ ಕೊಟ್ರು? ಈ ರೀತಿಯಲ್ಲಿ ಹಿಂದೂ ಸಮಾಜದ ಮೇಲೆ ಗದಾಪ್ರಹಾರ ಇದು ಕಾರಣನೇ ಇಲ್ಲದೇನೆ ಯಾರು ಕೊಟ್ಟಿದ್ದಾರೆ? ಕಾರಣನೇ ಇಲ್ಲದೇನೆ 10-20 ಕೊಲೆಗಳು ಮಾಡ್ತಾರೆ ಅಂತಂದೇಳಿ ಹೇಳಿದ್ರೆ ಕಾರಣನೇ ಇಲ್ಲ. ಸೊ ಆತ್ಮರಕ್ಷಣೆಯ ಹಿಂದೂಗಳಿಗೆ ಭಾರತದಲ್ಲಿ ಆತ್ಮರಕ್ಷಣೆಗೆ ಹೋಗೋ ದೀಪಕನನ್ನು ಯಾರು ರಕ್ಷಣೆ ಮಾಡ್ಲಿಕ್ಕಾಯ್ತು? ಕೊನೆಯಲ್ಲಿ ನಾವು ಶಾಂತಿ ಪಡಿಸುವುದನ್ನು ನಿಲ್ಲಿಸಬೇಕು ಇವತ್ತಿಂದನೇ. ನಾ ಇನ್ನೊಂದು ಕರೆಯನ್ನ ಸ್ವೀಕರಿಸ್ತೇನೆ. ಅದಾದ ಬಳಿಕ ಬಿಜೂರಲ್ಲಿ ಚರ್ಚೆಯನ್ನು ಮುಂದುವರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್, ನಾನು ಫಾರೂಕ್ ಅಂತ ಹಾಸನಿಂದ ಕರೆ ಮಾಡ್ತಾ ಇದ್ದೀನಿ. ಫಾರೂಕ್ ಅಂತ ಹಾಸನದಿಂದ, ಹೇಳಿ ಫಾರೂಕ್ ರವರೇ. ಸರ್, ಅದೇನೆ ನಾವು ನೋಡ್ತಾ ಇದ್ವಿ ಚರ್ಚೆಗಳನ್ನ. ಸರ್, ನಾವು ಹಿಂದಿನಿಂದ ನೋಡ್ತಾ ಬಂದಿದ್ದೀವಿ, ಏನು ಕೊಲೆಗಳು ನಡೀತವೆ, ಅದರ ತನಿಖೆ ಆಗುತ್ತೆ. ಮೊದಲು ತನಿಖೆಗಿಂತ ಮುಂಚೆನೆ ಏನೊಂದು ಬಿಜೆಪಿ ಪಕ್ಷದವರು ಮುಸ್ಲಿಮರ ಮೇಲಾಗಿರ್ಬೋದು, ಯಾವ್ದೋ ಒಂದು ಸಂಘಟನೆ ಮೇಲಾಗಿರ್ಬೋದು ಅಪವಾದನ ಹೊರಿಸ್ತಾರೆ. ಅದಾದ್ಮೇಲೆ ತನಿಖೆ ಕೊನೆ ಹಂತಕ್ಕೆ ಬರುತ್ತೆ. ತನಿಖೆ ನಡೆದಾದ್ಮೇಲೆ ಅವರು ಕುಟುಂಬದ ಕಡೆಯಿಂದಾನು ಅಥವಾ ಅವರ ಒಂದು ಏನು ಉದ್ಯೋಗ ಮಾಡ್ತಿರ್ತಾರೆ ಆ ಉದ್ಯೋಗದ ಕಡೆಯಿಂದಾನು ಅಥವಾ ಯಾವ್ದೋ ಒಂದು ತನ್ನದೇ ಆದ ಒಂದು ತಾವು ಮಾಡಿರುವಂತ ಒಂದು ವ್ಯವಹಾರದ ಕಡೆಯಿಂದಾನು ಕೊಲೆ ಆಗಿ ನಡೆದಿದೆ ಅಂತ ಮುಂದೆ ತನಿಖೆಗಳಲ್ಲಿ ಬರುತ್ತೆ. ಹೀಗೆ ಎಲ್ಲೇ ಕೊಲೆ ನಡೆದ್ರು ಒಂದೇ ಒಂದು ತನಿಖೆಯ ಮೊದಲಿಗೆ ಇವರು ಪ್ರತಿಭಟನೆಯನ್ನ ಮಾಡ್ತಾರೆ ಅಂತ ತಾವು ಹೇಳ್ತಾ ಇದ್ದೀರಿ. ಮಾಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕು ಕೊಡುತ್ತೆ. ಏನು ಬುದ್ಧಿಗಿತ್ತಿ ಇಲ್ವಾ? ಇದೇ ಪ್ರಶ್ನೆಯನ್ನು ನಾನು ಚರ್ಚೆ ಮಾಡ್ತೇನೆ. ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅವ್ರು ಕೇಳುವಂತ ಪ್ರಶ್ನೆ, ತನಿಖೆಯ ನಂತರ ಬೇರೆ ಗೊತ್ತಾಗ್ತದೆ ವಿಚಾರ, ನೀವು ಯಾಕೆ ಈಗವೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ, ಕಾಂಗ್ರೆಸ್ ಮೇಲೆ ಯಾಕೆ ಗೂಬೆ ಕೂರಿಸ್ತಾ ಇದ್ದೀರಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಫಾರೂಕ್ ರವರು. ಸರಿ, ನಾವು ಕಾಂಗ್ರೆಸ್ಸಿನ ಮೇಲೆ ನಾವು ಗೂಬೆ ಕೂರಿಸ್ತಾ ಇಲ್ಲ ಅಂತಂದಲ್ಲಿ ಇಟ್ಕೊಳ್ಳೋ. ಅವ್ರು ಹೇಳಿದ ಹಾಗೆ ಯಾವುದೇ ಒಂದು ಹತ್ಯೆ ಆದ್ರೂ ಕೂಡ ಎಲ್ಲ ಸಾಕ್ಷಿ ಆಧಾರಗಳನ್ನು ಕಲೆಕ್ಟ್ ಮಾಡೋದು ಯಾವುದು? ಶಾಸಕಾಂಗನೇ ಕಾರ್ಯಾಂಗದ ಮೇಲೆ ಒತ್ತಡವನ್ನು ಹೇರಿ ಎಲ್ಲ ಸಾಕ್ಷಿ ಆಧಾರಗಳನ್ನು ಅಲ್ಲೇ ಕೊರತೆ ಮಾಡಿಬಿಟ್ಟು ಆಮೇಲೆ ಕೊನೆಯಲ್ಲಿ ಅವನಿಗೆ ಆರೋಪಿಗೆ ಶಿಕ್ಷೆ ಆಗಬೇಕು ಅಂತಂದೇಳಿ ನ್ಯಾಯಾಂಗದ ಮುಂದೆ ಹೋದರೆ ಶಿಕ್ಷೆ ಸಿಗ್ತದ? ಇವರು ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡು ಎಲ್ಲ ಸೆಟಪ್ ಮಾಡಿಕೊಂಡಿದ್ದಾರೆ. ಆದರೆ ಹಿಂದೂಗಳು ಬರೀ ಪ್ರತಿಭಟಿಸುವುದು ಮಾತ್ರ ಆಗಿದೆ.
ಅದೇನೇ ಆಗಿರ್ಲಿ, ಪ್ರತಿಭಟಿಸೋದು ಬಹುಶಃ ಈ ಮಾತ್ರ. ಸಂದರ್ಭದಲ್ಲಿ ಪೊಲೀಸರಿಗೆ ಮತ್ತು ಹೌದು. ಆ ಸಂದರ್ಭದಲ್ಲಿ ಆ ಕೊಲೆಯನ್ನ ವೀಕ್ಷಿಸಿ ಆ ಕೂಡಲೇ ಮಾಹಿತಿಯನ್ನ ನೀಡಿ ಇಂತಹ ಕಾರು ಇಂಥವರು ಬಂದಂತಹದ್ದು ಅಂತ ಹೇಳಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದಂತಹ ಆ ಭಾಗದ ಜನತೆಗೆ ಕೂಡ ಧನ್ಯವಾದವನ್ನು ಸಲ್ಲಿಸ್ತೇವೆ. ನಾನು ವಾಸುದೇವ್ ಭಟ್ರಲ್ಲಿ ಬಹುಶಃ ಇದೇ ಪ್ರಶ್ನೆಯನ್ನು ತಮ್ಮಲ್ಲಿ ಕೇಳುವುದಾದ್ರೆ ಅವ್ರು ಕೇಳಿದಂತ ಪ್ರಶ್ನೆ ಫಾರೂಕ್ ರವರು ತಮ್ಮ ಉತ್ತರ ಏನಿರ್ತದೆ ಅಂತ ಹೇಳಿ. ಸರ್, ನಾನು ತಮ್ಮ ಉತ್ತರಕ್ಕೆ ಮೊದಲಿಗೆ ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಕಡಿತಗೊಳ್ತು ಅಂತ ಕಾಣಿಸ್ತದೆ ವಾಸುದೇವ್ ಭಟ್ರಲ್ಲಿ. ಕಾಯಬೇಕಾದ ಸರ್ಕಾರದ ಮೇಲೆ ಗುಮಾನಿಯನ್ನು ವ್ಯಕ್ತಪಡಿಸಿದೆ, ಮತ್ತೆ ಯಾರ ಮೇಲೆ ಮಾಡಬೇಕು? ಸರ್ಕಾರ ಇವತ್ತು ಹಿಂದೂ ಹಿತರಕ್ಷಣೆ ಅಥವಾ ಸಮಸ್ತ ಸಮಾಜದ ಹಿತರಕ್ಷಣೆ ಜವಾಬ್ದಾರಿಗೆ ಹೊರಬೇಕಾದಂತಹ ಸರ್ಕಾರವೇ ನಿರ್ದಾಕ್ಷಿಣ್ಯವಾದಂಥ ಅಥವಾ ನಿರ್ಲಕ್ಷ್ಯವನ್ನು ವಹಿಸ್ತದೆ ಅಂತಾದರೆ, ಅಥವಾ ಒಂದು ಹಿಂದೂ ಸಮಾಜದ ಮೇಲೆ ಇಂಥ ರೀತಿಯ ಪ್ರಹಾರ ನಡೀತಾ ಇರಬೇಕಾದರೂ ಕೂಡ ಒಂದು ರೀತಿಯ ಮೀನಮೇಷ ಧೋರಣೆಗಳನ್ನು ಅನುಸರಿಸ್ತಾ ಇರುವಂಥದ್ದು 20 ಕೊಲೆ ಪ್ರಕರಣಗಳಲ್ಲಿ ಕಂಡಿದ್ದೇವೆ. ಸರ್ಕಾರದ ಮೇಲೆ ಗುಮಾನಿ ಮಾಡದೆ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಅಲ್ಲ, ಫಾರೂಕ್ ಅವರು ಹೇಳ್ತಾರೆ ಆ ಕೊಲೆ ಮಾಡಿರುವವರು ಬೇರೆ ಆಗಿರ್ತಾರೆ, ಸುಮ್ಮನೆ ಪ್ರತಿಭಟನೆಯನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಪ್ರತಿಭಟಿಸುವುದು ನಮ್ಮ ಹಕ್ಕು ರೀ, ಸತ್ತಿರೋನು ನಮ್ಮ ಹಿಂದೂ ಕಾರ್ಯಕರ್ತ, ನಮ್ಮ ಕಾರ್ಯಕರ್ತ ಹಿಂದೂ ಅದು ನಮ್ಮ ಹಕ್ಕು ರೀ. ಮಾಡಲೇಬೇಕ್ರಿ. ತನಿಖೆ ಮಾಡಿ, ತನಿಖೆ ಮಾಡಿ, ಅದರಲ್ಲಿ ಎಂತ ಉಂಟು? ಇವತ್ತು ನಡೆದ ಪ್ರಕರಣದಲ್ಲಿ ಕೂಡ ಇವತ್ತು ನಡೆದಂತಹ ಪ್ರಕರಣದಲ್ಲಿ ಕೂಡ ಅವ ಹಿಂದೂ ಸಂಘಟನೆಯ ಕಾರ್ಯಕರ್ತನೇ, ಅವನ ಸಾವಿಗೆ ನ್ಯಾಯ ಕೇಳಬೇಕಾದದ್ದು ನಮ್ಮ ಕಾರ್ಯಕರ್ತರ, ನಮ್ಮ ಸಹೋದರರ ಕೆಲಸವೇ. ಅದನ್ನ ನಾವು ಮಾಡಿಯೇ ಮಾಡ್ತೇವೆ. ಗುಮಾನಿಯನ್ನ ನ್ಯಾಯಯುತವಾಗಿ ಸಹೋದರನ ರೀತಿಯಲ್ಲಿ ಇದ್ದಂತಹ ಹಿಂದೂ ಕಾರ್ಯಕರ್ತನ ಕೊಲೆಯನ್ನ ಮಾಡಿದವರು ಯಾರು ಅಂತ ಕೇಳುವಂತ ಹಕ್ಕು ನಮಗಿದೆ, ಅದನ್ನ ಅಷ್ಟನ್ನೇ ನಾವು ಮಾಡ್ತಾ ಇದ್ದೇವೆ ಅಂತ ತಾವು ಹೇಳ್ತಾ ಇದ್ದೀರಿ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾ ಪ್ರಮೋದ್ ಅಂತ ಹೇಳಿ ಪ್ರಮೋದ್ ರವರೇ. ಧಾರವಾಡದಿಂದ ಕರೆ ಮಾಡ್ತಾ ಇದ್ದೀನಿ. ಧಾರವಾಡದಿಂದ. ಮತ್ತು ದೀಪಕ್ ಅವರ ಒಂದು ಈ ಹತ್ಯೆ ಅಗ್ದಿ ನಾನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಈಗೇನು ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ರಾಜ್ಯ ಸರ್ಕಾರ ಇದೆ, ಏನು ನಮ್ಮ ರಾಜು, ರುದ್ರೇಶು, ಕುಟ್ಟಪ್ಪ, ದೀಪಕ್ ಅಂತ ಏನು ಹತ್ಯೆ ನಡೆದಿದೆ, ಇದು ಸುಮ್ನೆ ಹೋಗುದಿಲ್ಲ. ನಾಳೆ ರಾಜ್ಯ ಸರ್ಕಾರ ಇದರ ಬೆಲೆ ತೆತ್ತಬೇಕಾಗುತ್ತೆ. ಇವತ್ತು ಹಿಂದೂಗಳು ಅಗ್ದಿ ಬಹಳ ಒಂದು ಶಾಂತಿಯುತ ಜೀವಿಗಳು, ಇವರು ಕೆರಳಿಸುವಂತ ಕೆಲಸ ನಡೀತಾ ಇದೆ ಇವತ್ತು. ನಾಳೆ ಹಿಂದೂಗಳು ಎದ್ದ ಮೇಲೆ ಬಹುಶಃ ನಿಮಗೆ ನಾಳೆ ಏನು ಇದು ಕಾರ್ಯಕ್ರಮ ಮಾಡ್ತಾ ಇದ್ರ ಇದು ಈ ಸಂದರ್ಭ ಬರುದಿಲ್ಲ, ಯಾಕಂದ್ರೆ ನಾವು ಉತ್ತರ ಕೊಟ್ಟು ಬಿಡ್ತೀವಿ. ಅದಕ್ಕೆ ಹಿಂದೂಗಳನ್ನ ಎಬ್ಬಿಸುವಂತ ಕೆಲಸ ಈ ಇಸ್ಲಾಮಿ ಮೂಲಭೂತವಾದಿಗಳು ಮಾಡ್ತಾ ಇದ್ದಾರೆ. ಹಾಗೂ ಇದ್ರ ಹಿಂದೆ ಈ ಕಾಂಗ್ರೆಸ್ ಸರ್ಕಾರ ಅವ್ರ ಕುಮ್ಮಕ್ ಕೊಡ್ತಾ ಇದೆ. ತಮ್ಮ ಕರೆಗಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಶ್ರೀಧರ್ ಬಿಜೂರ್ ಅವರ ಪ್ರಕಾರ ಇದನ್ನ ನೀವು ಹೇಳುವಂತೆ ಕೆಲವು ಸಂಘಟನೆಗಳ ಹೆಸರನ್ನು ಏನು ಬಜರಂಗ ದಳದ ಮುಖಂಡರು ಹೇಳ್ತಾ ಇದ್ದಾರೆ, ಆ ಸಂಘಟನೆ ಮಾಡ್ತಾ ಇದೆ ಅಂತ ಅನ್ಸುತ್ತೋ ಅಥವಾ ಸರ್ಕಾರದ ಮೇಲೆ ಹೇಳ್ತೀರೋ? ಆ ಸಂಘಟನೆ ಈ ಸರ್ಕಾರವನ್ನು ಸಂಪೂರ್ಣ ಬಳಸ್ಕೊಳ್ತಾ ಇದೆ. ಈ ಸರ್ಕಾರ ಏನು ಅಂತಂದಲ್ಲಿ ಹೇಳಿದರೆ, ಯಾರಾದರೂ ಟೋಪಿ ತರಿಸಿ ಬಂದರೆ ಈ ಸರ್ಕಾರ ಜಾಗ ಕೊಡೋದು, ಅವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಳೋದು, ಅವರಿಗೆ ಮನೆ ಕಟ್ಟಿಸಿ ಕೊಡುವಂಥದ್ದು. ಈಗಾಗಲೇ ರೋಹಿಂಗ್ಯಗಳಿಗೆ ಬೆಂಗಳೂರಿನಲ್ಲಿ ನಮಗೆ ಇರಲಿಕ್ಕೆ ಜಾಗ ಇಲ್ಲ, ಕನ್ನಡಿಗರಿಗೆ ನಮಗೆ ಇರಲಿಕ್ಕೆ ಜಾಗ ಇಲ್ಲ, ರೋಹಿಂಗ್ಯಗಳಿಗೆ ಅವರಿಗೆ ಜಾಗ ಕೊಟ್ಟಿದ್ದಾರೆ. ಅವ್ರು ಯಾರು, ಅವ್ರ ಅಡ್ರೆಸ್ ಏನು, ಅವ್ರು ಎಂಥದ್ದು ಏನಂತ ಗೊತ್ತಿಲ್ಲ. ಅಂದರೆ ಇವ್ರದ್ದು ಓಲೈಕೆ ತುಷ್ಟೀಕರಣದ ನೀತಿ ಎಲ್ಲಿವರೆಗೆ ಅಂತಂದೇಳಿ ಹೇಳಿದ್ರೆ, ಅವನು ಯಾವುದೇ ಕ್ರೈಮ್ ಮಾಡಿರಲಿ ಅವನನ್ನು ಇವ್ರು ಸ್ವೀಕಾರ ಮಾಡ್ತಾರೆ, ಅವನ ಜೊತೆ ಇವ್ರು ಸಖ್ಯ ಮಾಡ್ತಾರೆ, ಅವನ ಜೊತೆ ರಾಜಕೀಯ ಶೇರ್ ಮಾಡ್ಕೊಳ್ತಾರೆ. ಎಲ್ಲವೂ ಮಾಡ್ಕೊಳ್ತಾ ಇರುವಾಗ ಅವರಿಗೆ ಸಲಿಗೆ ಇದೆ. ಇದೊಂದು ಒಳ್ಳೆ ಅವಕಾಶ ಅವರಿಗೆ. ಇಂಥ ಅವಕಾಶಗಳು ಸಿಗೋದೇ ಇಲ್ಲ. ಹಾಗಾದ್ರೆ ನಾನು ವಾಸುದೇವ್ ಭಟ್ರಲ್ಲಿ, ಹಾಗಾದ್ರೆ ತಾವು ಹೇಳುವ ಹಾಗೆ ಹಿಂದೂ ಚಳುವಳಿ ಹಾಗಾದ್ರೆ ವಿಫಲ ಎಲ್ಲಿ ಆಯ್ತು? ಇಂತಹ ಮರಣಗಳು ಆಗ್ತಾ ಇರುವಂತ ಸಂದರ್ಭದಲ್ಲಿ ಎಲ್ಲಿ ಚರ್ಚೆನ ಮುಂದುವರಿಸ್ತೇನೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಮಸ್ತೆ, ನಾನು ವಿಜಯ್ ಅಂತ ವಿಜಯ್ ಕಂಚಿಕಾನ್ ಅಂತ ಬೈಂದೂರಿನಿಂದ. ಹೇಳಿ ವಿಜಯ್ ರಾವ್. ಈಗ ಇದಕ್ಕಿಂತ ಮುಂಚೆ ಫಾರೂಕ್ ಅನ್ನೋರ್ಬ್ರು ಫೋನ್ ಮಾಡಿದ್ರು. ಅವ್ರು ಹೇಳಿದ್ರು, ಇದು ಯಾವುದೋ ಒಂದು ಸಂಬಂಧದ ಆಧಾರದ ಮೇಲೋ ಅಥವಾ ಯಾವುದೋ ಒಂದು ವ್ಯವಹಾರಿಕದ ಆಧಾರದ ಮೇಲೋ ಕೊಲೆ ನಡೆಯುವುದು ಕೊನೆಯಲ್ಲಿ ಅಂತ ಹೇಳ್ತಾ ಇದ್ರು. ಸರ್, ಇದು 100ಕ್ಕೆ 100 ಸುಳ್ಳು. ಎಲ್ಲಿಯೂ ಕೂಡ ಹಿಂದೂ ಮುಸ್ಲಿಂ ಮಾತ್ರ ವ್ಯವಹಾರ ಮಾಡೋದ? ಹಿಂದೂ ಮುಸ್ಲಿಂ ಯಾರು ವ್ಯವಹಾರ ಮಾಡಲ್ವಾ? ಅವ್ರವ್ರ ಕೊಲೆ ಆಗಿದೆ ಎಲ್ಲಾದ್ರೂ ನೀವು ಕೇಳಿದಿರ ಈ ತರ ಒಂದು ವ್ಯವಹಾರಿಕವಾಗಿಯೋ ಯಾವುದೋ ಒಂದು ಇದರ ಮೇಲೆ? ಇದು ಇವರು ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಒಂದು ಇದು ಏನೋ ಒಂದು ಪೂರ್ವ ಯೋಜಿತ ಕೃತ್ಯ. ಇದು ಪೂರ್ವ ಯೋಜಿತ ಕೃತ್ಯ ಅಂತ ತಾವು ಹೇಳ್ತಾ ಇದ್ದೀರಿ. ಹತ್ತಿರ್ತಕ್ಕಂಥ ಪ್ರಯತ್ನ. ಶ್ರೀಧರ್ ಬಿಜೂರ್ ಹೇಳ್ದ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಆಯುಧಗಳನ್ನು ಹಿಡಿಬೇಕಾಗತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ.
ಆಯುಧಗಳನ್ನ ಹಿಡಿದಿದ್ರೆ ನಮಗೆ ಇಲ್ಲಿ ಉಳಿಗಾಲ ಇಲ್ಲ. ಆ ತರದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಶ್ರೀಧರ್ ಬಿಜೂರು ಏನ್ ಮಾತಾಡ್ತಾ ಇದ್ದಾರೆ ಅದು 100% ಸತ್ಯ. ಎಸ್, ತಮ್ಮ ಕರೆಗಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ವಾಸುದೇವ್ ಭಟ್ರಲ್ಲಿ. ಸೊ ಎಲ್ಲೋ ಒಂದು ಕಡೆ ಎಲ್ಲಿ ಹಾಗಾದ್ರೂ ವಿಫಲರಾಗ್ತಾ ಇದ್ದೀರಿ, ತಮ್ಮ ಕಾರ್ಯಕರ್ತರನ್ನ ಕಳೆದುಕೊಳ್ತಾ ಇದ್ದೀರಲ್ಲ. ಇದು ಏನಾಯ್ತು ಹೇಳಿದ್ರೆ ಹಿಂದೂ ಚಳವಳಿ ವಿಫಲ ಆದದ್ದಲ್ಲ, ಗಟ್ಟಿ ಆಗ್ತಾ ಇದೆ. ಇದು ಆಳುವ ಸರ್ಕಾರಕ್ಕೆ ನಿದ್ದೆ ಕೆಡಿಸಿದ್ದು. ಹಿಂದೂ ಚಳವಳಿ ಗಟ್ಟಿ ಆದಷ್ಟು, ಹಿಂದೂ ವೋಟ್ ಬ್ಯಾಂಕ್ ಗಟ್ಟಿ ಆದಷ್ಟು ಇವತ್ತು ದೇಶವ್ಯಾಪಿಯಾಗಿ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೇವೆ. ಹಿಂದೂ ಮತ ಬ್ಯಾಂಕ್, ಹಿಂದೂ ಚಳವಳಿಯಲ್ಲಿರ್ತಕ್ಕಂಥ ಜಾಗೃತಿ ಅಭಿಯಾನಗಳು ಗಟ್ಟಿತನವನ್ನು ಸೃಷ್ಟಿ ಮಾಡಿದಷ್ಟು ಇವರಿಗೆ ವೋಟ್ ಬ್ಯಾಂಕ್ ಇಲ್ಲ. ಈಗ ಇನ್ನು ಇವರನ್ನೇ ಸಾಕಬೇಕು. ಇವರನ್ನು ಸಾಕಿದಷ್ಟು ಮಾತ್ರ ಇವರಿಗೆ ಇರುವ ಅಲ್ಪ ಸ್ವಲ್ಪ ಉಸಿರು ಉಳಿತದೆ. ಈಗ ಆ ಉಸಿರು ಉಳಿಸಿಕೊಳ್ಳಲಿಕ್ಕೆ ಒಂದೇ ರಾಜ್ಯ ಈ ದೇಶದಲ್ಲಿ ಉಳಿದದ್ದು ಕರ್ನಾಟಕ ಮಾತ್ರ. ಅದರಿಂದ ಅವ್ರ ಮನೆ ಏನಕ್ಕೆ ಪ್ರಕಾರಣ ಎಲ್ಲ ಕಾಂಗ್ರೆಸ್ ನಾಯಕರಿಗೆ, ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸ್ತಾ ಇರುವ ಪಕ್ಷದ ನಾಯಕರಿಗೆ ಆದೇಶ ಇದೆ, ಅವ್ರ ಮನೆ ಎಂಜಲ್ ತಿನ್ನಿ, ಅವ್ರ ಮನೆ ಕಾಯಿರಿ. ಇದೇ ನಡೀತಾ ಇರೋದು. ಸೊ ಅದೇ ನಡೀತಾ ಇರುವುದು ಅಂತ ಹೇಳಿ ಖಂಡಿತವಾಗಿ ತಾವು ಖಂಡಿತ ಹೇಳ್ತೇವೆ. ನಾನು ಅವರೇ ಬಹುಶಃ ಇಂತಹ ಪ್ರಕರಣಗಳು ಈ ಹಿಂದೆ ತಮ್ಮ ಮೇಲೆಯೂ ಕೂಡ ಕೆಲವು ಕೇಸುಗಳು ಬಿದ್ದಂತಹ ಉದಾಹರಣೆಗಳು ಇರಬಹುದೇನೋ. ಸೊ ಈ ಎಲ್ಲ ವಿಚಾರಗಳನ್ನ ಕಡುವಾಗ ಹಿಂದೂ ಯುವಕರನ್ನ ಅಥವಾ ಕಾರ್ಯಕರ್ತರ ಪರಿಸ್ಥಿತಿ ಇದೀಗ ಯಾವ ರೀತಿ ಇದೆ, ಇದೇ ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ ಅಥವಾ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಬರ್ತದೆ. ನಾನು ತಮ್ಮೊಟ್ಟಿಗೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಇನ್ನೊಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್, ನಾನು ಜಯರಾಮ್ ಅಂಬೇಕಲ್ಲ, ಉಡುಪಿಯಿಂದ. ಹೇಳಿ ಜಯರಾಮ್ ರವರೇ. ಸರ್, ಇದನ್ನೆಲ್ಲ ನೋಡಾಗುಂಟಲ್ಲ, ಈ ಯುಟಿ ಖಾದರ್ ಮತ್ತು ಸಿದ್ದರಾಮಯ್ಯನವರಿಗೆ ಎಷ್ಟು ಹಿಂದೂಗಳ ರಕ್ತ ಬೇಕು ಅಂತ ಅವ್ರು ಹೇಳ್ಬೇಕು. ಅಷ್ಟು ರಕ್ತವನ್ನು ನಾವು ಕೊಡ್ತಾ ಇದ್ದೇವೆ. ಅಮಾಯಕ ಹಿಂದೂ ಯುವಕರನ್ನು ಹತ್ಯೆ ಮಾಡುವಂತ ಇದು ಶೋಭೆ ತರೋದಲ್ಲ ಅವರಿಗೆ. ಯಾಕಂತ ಹೇಳಿದ್ರೆ ಯುಟಿ ಖಾದರ್ ವಾಮಂಜೂರ್ಲೆ ಮೊನ್ನೆ ಆದಂತ ಒಂದು ಇದರಲ್ಲಿ ಇವರು ಆಕ್ಷನ್ ತಗೊಳ್ಬೇಕು, ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಯಾಕೆ ಆಕ್ಷನ್ ತಗೊಳ್ದಿಲ್ಲ ಇವರು? ಪರಮೇಶ್ವರ್ ಇರ್ಬೋದು, ನಮ್ಮ ದಿಲೀಪ್ ಇರ್ಬೋದು, ಎಲ್ಲ ಇರ್ಬೋದು. ಇದಕ್ಕಾಗಿ ಒಂದೇ ಒಂದು ಇದು ಇರುವುದಂದ್ರೆ ಹಿಂದೂ ಟಾಸ್ಕ್ ಫೋರ್ಸ್ ಅನ್ನ ಇದು ಮಾಡ್ಬೇಕು. ಅವಾಗ ಮಾತ್ರ ಇದನ್ನು ನಿಲ್ಸ್ಲಿಕ್ಕೆ ಸಾಧ್ಯ. ಭಟ್ರು ಹೇಳಿದ್ರು 100% ಸತ್ಯ. ನಮ್ಮ ಕೈಯಲ್ಲಿ ಹತ್ಯಾರ ಇಡ್ಬೇಕು. ಪ್ರಮೋದ್ ಮುತಾಲಿಕರು ಒಂದು ಮಾತನಾಡಿದ್ರು, ಎಲ್ಲ ಮನೆಯಲ್ಲಿ ಒಂದು ಹತ್ಯಾರ ಇಟ್ಕೊಳ್ಳಿ, ಇಲ್ಲಾಂದ್ರೆ ಗಂಡಾಂತರ ಬರ್ತಾರೆ ಅಂತ. ಅದು ಈಗ ಆಗ್ತಾ ಇದೆ ಸರ್. ತಮ್ಮ ಕರೆಗಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಗೋಸಾಗಾಟದ ಪ್ರಕರಣಗಳನ್ನು ನೋಡಿ, ಮನೆಯಲ್ಲಿ ನಡುರಾತ್ರಿ ಧಾವಿಸಿ ತಲವಾರುಗಳನ್ನು ತೋರಿಸಿ ಹಿಂದೂ ಬಂಧುಗಳನ್ನು ಬೆದರಿಸಿ ಹಟ್ಟಿಯಿಂದ ದನ ಕದ್ಕೊಂಡು ಹೋಗ್ತಾ ಇರೋ ಪ್ರಕರಣಗಳಂತೆ ಸರ್ಕಾರ ಕಾಣ್ತಾ ಇಲ್ವಾ? ಅದರಿಂದ ಇವತ್ತು ಸರ್ಕಾರದಿಂದ ಪರ್ಮಿಷನ್ ಕೊಡದ ಮತ್ತೊಂದಲ್ಲ, ಅತ್ಯಂತ ತ್ವರಿತವಾಗಿ ಈ ಆದೇಶವನ್ನು ಹಿಂದೂ ಸಂಘಟನೆಯ ನಾಯಕರು ನಿರ್ಧಾರ ತೆಗೆದುಕೊಳ್ಬೇಕು. ಪ್ರತಿಯೊಬ್ಬ ಕಾರ್ಯಕರ್ತನ ಮನೆಯಲ್ಲಿ, ಯಾವರ ಮನೆಯಲ್ಲಿ ಗೋ ಇದೆ ಆ ಗೋವಿನ ಮನೆಯಲ್ಲಿ, ಗೋವನ್ನು ಸಾಕುವವರ ಹಿಂದೂ ಬಂಧುಗಳ ಮನೆಯಲ್ಲಿ ಆ ಗೋವುಗಳ ರಕ್ಷಣೆಗಾಗಿ ಒಂದು ಆಯುಧವನ್ನು ಇಡಬೇಕಾದಂತ ಅನಿವಾರ್ಯತೆ ಬರ್ತದೆ. ಶ್ರೀಧರ್ ಬಿಜೂರ್ ಅವರೇ, ನಾವು ಇನ್ನೊಬ್ಬರ ಮೇಲೆ ಪ್ರಹಾರಕ್ಕಲ್ಲ. ಈಗಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಕೆಲವು ಸಂಘಟನೆಯ ಕಾರ್ಯಕರ್ತರು ಕೂಡ ಹೆದರ್ತಾ ಇದ್ದಾರೆ. ಇಲ್ಲ, ಎಲ್ಲಿ ನಾನು ಶೈನ್ ಆದ್ರೆ ನನ್ನ ಕೊಲೆಯೂ ಆಗ್ತದೇನೋ ಅನ್ನುವ ಭಾವನೆಗೆ ಅವರು ಬಂದುಬಿಟ್ಟಿದ್ದಾರೆ. ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ ರಾಜ್ಯದಲ್ಲಿ. ನಾನು ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ. ಇನ್ನೂ ಹೆಚ್ಚಿನ ಚರ್ಚೆಗಳನ್ನು ಮಾಡ್ತೇನೆ ತಮ್ಮಿಬ್ಬರೊಟ್ಟಿಗೂ ಕೂಡ. ಒಂದು ಪುಟ್ಟ ವಿರಾಮದ ಬಳಿಕ ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಇನ್ನೂ ಅದೆಷ್ಟು ಅಮಾಯಕ ಜೀವಗಳು ಬಲಿಯಾಗ್ಲಿಕ್ಕಿವೆ, ಎಷ್ಟು ಅಮಾಯಕ ಜೀವಗಳು ಬಲಿ ಆಗಬೇಕು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಚರ್ಚೆಯನ್ನು ಮುಂದುವರಿಸ್ತೇನೆ. ನನ್ನೊಟ್ಟಿಗೆ ಇಬ್ಬರು ಅತಿಥಿ ಗಣ್ಯರಿದ್ದಾರೆ. ತಮ್ಮಿಬ್ಬರು ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡ್ತೇನೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್, ಹೇಳಿ. ಇದು ಗುಜರಾತ್ನಲ್ಲಿ ಆದಾಗಿ ಕರ್ನಾಟಕದಲ್ಲಿ ಆಗ್ಬೇಕು ಸರ್. ಗುಜರಾತ್ ರೀತಿಯಲ್ಲಿ ಕರ್ನಾಟಕದಲ್ಲಿ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಿ? ಹೌದು ಸರ್, ಹೌದೌದು. ಯಾಕೆ ಆಗ್ಬೇಕು? ಅವರಿಗೆ ಬುದ್ಧಿ ಬರುದು ಸರ್. ಅಲ್ಲ, ಯಾಕೆ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಿ? ಮತ್ತೆ ಎಷ್ಟು ಹಿಂದೂಗಳು ಹತ್ಯೆ ಮಾಡುದು ಸರ್ ಈಗ ಎಲ್ಲ ಯಾವತ್ತು. ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸಿದ್ದೇನೆ. ಅವರ ಮಾತಿನಲ್ಲಿ ಒಂದಂತೂ ಅಡಕವಾಗಿದೆ.
ನಮ್ಗೆ ನೋಡಿ ನೋಡಿ ಸುಸ್ತಾಗಿ ಬಿಟ್ಟಿದೆ ಸರ್, ಹಿಂದೂ ಕಾರ್ಯಕರ್ತರ ಕೊಲೆಗಳನ್ನು ನೋಡಿ ನೋಡಿ ಸಾಕಾಗಿ ಬಿಟ್ಟಿವೆ ಅನ್ನುವಂತಹ ರೀತಿಯಲ್ಲಿ ಅಡಕವಾಗಿ ಬಿಟ್ಟಿದೆ. ತಾವೇನ್ ಹೇಳ್ತೀರಿ ಶಿವರು? ಅಲ್ಲ, ಅದು ಹತಾಶ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಆಕ್ರೋಶ ಇಡೀ ಹಿಂದೂ ಸಮಾಜ ಕರ್ನಾಟಕದಲ್ಲಿ ಹೋಗ್ಲಪ್ಪ ಈ ಸರ್ಕಾರ ಯಾವಾಗ ಬಿದ್ದು ಹೋಗುತ್ತಪ್ಪ, ಸಾಕಪ್ಪ ಸಾಕು, ಇನ್ನು ಭವಿಷ್ಯದಲ್ಲಿ ಇನ್ನು ಎಂದೂ ಕೂಡ ಸಿದ್ದರಾಮಯ್ಯನಂತ ಮುಖ್ಯಮಂತ್ರಿ ಬರೋದೇ ಬೇಡ ಅಂತಂದೇಳಿ ಹೇಳಿ ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ಅಷ್ಟು ಹತಾಶ ಪರಿಸ್ಥಿತಿಯಲ್ಲಿದ್ದಾರೆ ಸರ್ಕಾರದ ವ್ಯವಸ್ಥೆ ಮೇಲೆ. ಯಾಕಂದರೆ ಮೌಢ್ಯ ನಿಷೇಧದ ನೆಪದಲ್ಲಿ ಹಿಂದೂಗಳ ಆಚರಣೆಗಳ ಮೇಲೆ ಹೇರಿಕೆ ಹೇರಿರುವಂಥದ್ದು. ಹಾಗೆ ಹಿಂದೂ ಸಂಘಟನೆ ಹಿಂದುತ್ವದ ಪರವಾಗಿ ರಾಷ್ಟ್ರೀಯತೆ ಪರವಾಗಿ ಮಾತಾಡ್ತಕ್ಕಂಥವ್ರನ್ನು ತುಳಿಲಿಕ್ಕೆ ಏನೇನು ಬೇಕು ಅದನ್ನೆಲ್ಲ ಮಾಡ್ತಕ್ಕಂಥದ್ದು. ಹಿಂದೂ ಸಂಘಟನೆಗಳು ಏನಾದರೂ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಅವರೇನಾದರೂ ಹೋರಾಟ ಮಾಡ್ತಾರೆ, ಅವರೇನಾದರೂ ಮೆರವಣಿಗೆ ಮಾಡ್ತಾರೆ, ಅವರೇನಾದರೂ ಒಂದು ಪತಾಕಿ ಹಾಕ್ತಾರೆ ಅಂತಂದೇಳಿ ಹೇಳಿದ್ರೂ ಪೊಲೀಸನವರು ಪರ್ಮಿಷನ್ ಸಿಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿ ನಾನು 20 ವರ್ಷದಿಂದ ಸಂಘಟನೆಯಲ್ಲಿದ್ದೀನಿ. ಈ ಒಂದು 4 ವರ್ಷದ ಒಂದು ಇದಿದೆಯಲ್ಲ ವ್ಯವಸ್ಥೆ ಏನಿದೆಯಲ್ಲ, ಇದು ನನಗೆ ಸಾಕಪ್ಪ ಅನಿಸಿದೆ, ನಮಗೂ ಕೂಡ ಸಾಕಪ್ಪ ಅನಿಸ್ಬಿಟ್ಟಿದೆ. ಅಷ್ಟು ಸಾಕು ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇಲ್ಲ ಸರ್ಕಾರ ಹೇಗೆ ಇದೆಲ್ಲದಕ್ಕೂ ಕೂಡ ಕಾರಣವಾಗ್ತದೆ ಅನ್ನೋದು ಒಂದು ಶಾಂತಿಯುತವಾಗಿ ನಮ್ಮ ಒಂದು ಬೇಡಿಕೆ, ನಮ್ಮ ಒಂದು ಆಕ್ರೋಶವನ್ನು ತೋರಿಸ್ಕೊಳ್ಳಿಕ್ಕೆ ನಮ್ಗೆ ಅವಕಾಶಗಳೇ ಇಲ್ಲ ಅಂತಂದೇಳಿ ಹೇಳಿದ್ರೆ ನಾವು ಯಾವ ದೇಶದಲ್ಲಿದ್ದೀವಿ ಅಂತ. ಶ್ರೀಧರ್ ಬಿಜೂರ್ ಅವರ ಮಾತುಗಳ ಪ್ರಕಾರವಾಗಿಯೇ ಇವತ್ತು ಎಲ್ಲರೂ ಕೂಡ ಪ್ರಜೆಗಳೇ, ಕರ್ನಾಟಕ ರಾಜ್ಯದವರು ಮುಖ್ಯಮಂತ್ರಿ ಅಥವಾ ಅಧಿಕಾರಿಗಳು ಅಂತ ಹೇಳಿದ್ರ ಮೇಲೆ ಅವ್ರ ಅಂಡರಲ್ಲಿ ಬರುವಂತ ಎಲ್ಲರೂ ಕೂಡ ಪ್ರಜೆಗಳೇ, ಎಲ್ಲರ ಮಾತಿಗೂ ಕೂಡ ಬೆಲೆ ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಪ್ರದೀಪ್ ಅಂತ ಹೇಳಿ ಭಟ್ಕಳದಿಂದ ಮಾತಾಡ್ತಿರೋದು. ಪ್ರದೀಪ್ ರವರು ಭಟ್ಕಳದಿಂದ. ಹೇಳಿ ಪ್ರದೀಪ್ ರವರೇ. ನೋಡಿ ಸರ್, ನಾನು ಹೇಳುದಂತ ಹೇಳಿದ್ರೆ ಈ ಕೊಲೆ ಆಗ್ತಾ ಇದೆಯಲ್ಲ ಸರ್, ಹಿಂದೂ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ಹಿಂದೂ ಕಾರ್ಯಕರ್ತರ ಕೊಲೆ ಆಗ್ತಾ ಇರ್ಬೋದು, ಇದಕ್ಕೆ ನೇರ ಹೊಣೆ ಅಂತ ಹೇಳಿದ್ರೆ ನಮ್ದು ಹಿಂದೂ ಸಂಘಟನೆ ಅಂತ ಹೇಳ್ಬೋದು. ಯಾಕೆ ನಾನು ಈಗ ಹೇಳ್ತೇನೆ ಅಂತ ಹೇಳಿದ್ರೆ ಅಲ್ಲಿ 2 ಜನ ಇದ್ದಾರೆ, ಅವ್ರ ಹತ್ರ ಕೇಳಿ ನೀವು. ಈಗ ಇಷ್ಟೆಲ್ಲ ಕೊಲೆ ಆಗ್ತಾ ಇದ್ದಾರೆ, ಇವ್ರು ಏನ್ ಮಾಡ್ತಾ ಇದ್ದಾರೆ? ಯಾಕೆ ಇವ್ರು ಸುಮ್ನೆ ಇದ್ದಾರೆ? ಸುಮ್ನೆ ಇಲ್ಲಿ ಬಂದು ಟಿವಿಯಲ್ಲಿ ಬಂದು ಕೂತ್ಕೊಂಡು ಮಾತಾಡುದು, ನಾವು ಹಾಗ್ ಮಾಡ್ತೇವೆ ಹೀಗ್ ಮಾಡ್ತೇವೆ, ಮುಂದೆ ಪ್ರತಿಭಟನೆ ಯಾವಾಗ ಮಾಡುದು? ಇನ್ನು ಇಷ್ಟು ಸಾವಾಗ್ತಾ ಇದೆಯಲ್ವಾ, ಇಷ್ಟು ಇದಾಗ್ತಾ ಇದ್ರು. ಅವ್ರ ತರನೇ ಇವ್ರು ಯಾಕೆ ಹಿಡಿಬೇಕು? ಈಗ ಎಂತ ಅಂತ ಹೇಳಿದ್ರೆ ನಮಗೆ ಈಗ ಆರಕ್ಷಕರಿಂದ ಪೊಲೀಸರಿಂದ ನಮ್ಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನಾವ್ ಯಾಕೆ ಹಿಡಿಬಾರ್ದು ಕತ್ತಿನ? ನಾವು ಅವ್ರ ತರನೇ ಮಾಡ್ಬಾರ್ದು, ಹೋಗಿ ಕೊಚ್ಚಾಕ್ಬಿಡ್ಬೇಕು. ಯಾಕೆ ಆಗ್ಲಿಕ್ಕೆ ನಾನೀಗ ಓಪನ್ ಆಗಿ ಹೇಳ್ತಿದ್ದೇನೆ. ಯಾಕಂದ್ರೆ ಈಗ ದಯವಿಟ್ಟು ತಮ್ಮ ಆಕ್ರೋಶಗಳನ್ನ ಸ್ವಲ್ಪ ಮಟ್ಟಿಗೆ ಹಿಡಿತದಲ್ಲಿ ಇಟ್ಕೊಳ್ಳಿ. ಈಗಾಗಲೇ ಬಂಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆರೋಪಿಗಳ ಹೆಸರನ್ನ 9ನೇ ತಾರೀಕಿಗೆ ಬಿಡುಗಡೆ ಮಾಡ್ತಾರೆ ನೋಡಿ. ಬೇಕಾದ್ರೆ 6-7 ಮುಖ್ಯಮಂತ್ರಿ ಬಂದು ಹೋಗ್ಬೇಕು. 7-8ನೇ ತಾರೀಕಿಗೆ ಮುಖ್ಯಮಂತ್ರಿ ಬರ್ತಾನೆ, 9ನೇ ತಾರೀಕಿಗೆ ಬಿಡುಗಡೆ ಮಾಡ್ತಾರೆ. ಅಷ್ಟವರೆಗೆ ಮಾಡೋದಿಲ್ಲ. ಇದು ಸ್ಪಷ್ಟ ಇರ್ಲಿ. ಇದು ನಾವು ನೋಡ್ಕೊಂಡು ಸಾಕಾಗ್ಬಿಟ್ಟಿದೆ. ಈಗ ಏನಂದ್ರೆ ಅವ್ರು ಮಾತಾಡ್ತಾ ಇದ್ದಾರಲ್ಲ, ಇಡೀ ಹಿಂದೂ ಸಮಾಜದ ಆಕ್ರೋಶ ಅದು. ಏನು ಆಯುಧ ಹಿಡಿಬೇಕಂತ ಹೇಳುವಂತದ್ದು ಒಬ್ಬನ ಮಾತಲ್ಲ, ಅದು ಇಡೀ ಹಿಂದೂ ಸಮಾಜದ ಆಕ್ರೋಶ. ವಾಸುದೇವ್ ಭಟ್ರಲ್ಲಿ ಅವ್ರು ಕೇಳಿದಂತ ಮಾರ್ಮಿಕವಾದ ಪ್ರಶ್ನೆ ಖಂಡಿತ ಇದು ಯಾಕೆ ಅವರು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ? ನಮ್ಮಂತ ಕಾರ್ಮಿಕರಿಗೆ ಕಾರ್ಯಕರ್ತರಿಗೆ ರಕ್ಷಣೆಯನ್ನು ಯಾರು ನೀಡುವುದು ಅಂತ ಕೇಳಬೇಕು. ಇದೇ ನಾನು ಆಗ ಹಿಂದಿನ 5 ನಿಮಿಷದ ಹಿಂದಿನ ಮಾತಿನಲ್ಲೇ ನಾವು ಹೇಳಿದ್ದು, ಹಿಂದೂ ನಾಯಕರು ಇದಕ್ಕೆ ತೀರ್ಮಾನ, ನಾವು ನಮಗಿಂತ ಮೇಲಿನವರು ನಿರ್ಣಯ ಮಾಡುವವರಿದ್ದಾರೆ. ಇಡೀ ಹಿಂದೂ ನಾಯಕರು ಇವತ್ತು ತೀರ್ಮಾನ ತೆಗೆದುಕೊಳ್ಬೇಕು, ಈ ಚಳವಳಿಯ ಮುಂದಿನ ಭವಿಷ್ಯ ಹೇಗೆ ನಡೀಬೇಕು. ಅದರ ಜೊತೆಗೆ ನಾನು ಈ ಬಹಿರಂಗವಾಗಿ ಮಾಧ್ಯಮದ ಮೂಲಕವೂ ನಮ್ಮ ಎಲ್ಲ ದೇವಸ್ಥಾನಗಳ ಹತ್ರ ಇವತ್ತು ಕರೆ ಕೊಡ್ಲಿಕ್ಕೆ ಬಯಸ್ತೇನೆ, ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಎಲ್ಲ ದೇವಸ್ಥಾನಗಳಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೆ, ಹಿಂದೂ ಯುವಕರಿಗೆ ಆತ್ಮರಕ್ಷಣೆಯ ಶಸ್ತ್ರಾಸ್ತ್ರ ತರಬೇತಿಗೆ ಅವಕಾಶವನ್ನು ಮಾಡಿಕೊಡ್ಲೇಬೇಕು. ಮತ್ತೆ ರಾಜರ ಯುಗ ಶುರುವಾಗ್ತದ ಹೇಗೆ ಶಸ್ತ್ರಾಸ್ತ್ರಗಳನ್ನು ತರಬೇತಿ ಮಾಡ್ತಾ ಇಲ್ಲ. ಈಗ ಮಾಡ್ಬೇಕು ಅಂತ ಸರ್ಕಾರ ಇಲ್ಲ, ದಯವಿಟ್ಟು ನಾವು ಯಾರ ಮನೆ ಹೋಗ್ಬೇಕು? ಸರ್ಕಾರದಿಂದ ಕೇಳಬೇಡಿ ಹೇಳ್ತೀರಿ. ಪೊಲೀಸ್ ಇಲಾಖೆ ನಾವು ಸಂಬಂಧ ಇಲ್ಲ, ನಾವು ಅವರ ಅನ್ನ ತಿಂತ ಇದ್ದೇವೆ, ಅವರು ಹೇಳಿದಾಗೆ ಮಾಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ಹಿಂದೂ ಸಮಾಜಕ್ಕೆ ದಾಯಿತ್ವ ಯಾರು? ಇನ್ನು ಉಳಿದದ್ದು ಹಿಂದೂ ಸಮಾಜಕ್ಕೆ ಹಿಂದೂ ಶ್ರದ್ಧಾ ಕೇಂದ್ರಗಳು ಮಾತ್ರ. ಅಲ್ಲಿಯ ಹರಿಯುವ ಭಕ್ತಿಯನ್ನ ಶಕ್ತಿಯ ಧಾರೆಯಾಗಿ ಹಿಂದೂ ಸಮಾಜದ ರಕ್ಷಣೆಗೆ ಬಳಸಿಕೊಳ್ಳುವಲ್ಲಿ ಇಡೀ ಹಿಂದೂ ಸಮಾಜದ ಶಕ್ತಿ ಕೇಂದ್ರಗಳ ಆಗ್ಬೇಕಾಗ್ತದೆ. ಧರ್ಮ ರಕ್ಷಣೆಗಾಗಿ ಆತ್ಮರಕ್ಷಣೆ ಕಲೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹರೀಶ್ ಶೆಟ್ಟಿ ಅಂತ ಕುಂದಾಪುರದಿಂದ ಮಾತಾಡ್ತಾ ಇದ್ದೀನಿ. ಹರೀಶ್ ಶೆಟ್ಟಿ ಅವರು ಕುಂದಾಪುರದಿಂದ. ಹೇಳಿ ಹರೀಶ್ ಅವರೇ. ಸರ್, ಇವಾಗ ಮಂಗಳೂರಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲ್ಲರೂ ಅಸಹಿಷ್ಣುತೆ ಅಂತ ಕರಿತಾ ಇದಾರಲ್ಲ, ಅಸಹಿಷ್ಣುತೆ ಅಂತ ಕರಿಬೇಕು, ನಾವು ಕರಿಬೇಕಾ ಅವ್ರು ಕರಿಬೇಕಾ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇವಾಗ.
ಆ ಮಟ್ಟಿಗೆ ಬಂದ್ಬಿಟ್ಟಿದೆ ನಮ್ಮ ಮಂಗಳೂರು ಅನ್ನೋದು. ಖಂಡಿತ ಅವರ ಪ್ರಶ್ನೆ ಮಟ್ಟಿಗೆ ಬಂದು ಬಿಟ್ಟಿದೆ ಅಂತ ತಾವು ಹೇಳ್ತಾ ಇದ್ದೀರಿ. ಅಲ್ಲ, ಇವಾಗ ಹಿಂದೂ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡಿ PFI ಅವರು ಹೊರದಾಗ್ತಾ ಇದ್ದಾರೆ. PFI ಬ್ಯಾನ್ ಮಾಡಕ್ ಏನಾಗುತ್ತೆ ಸರ್ಕಾರಕ್ಕೆ? ಬ್ಯಾನ್ ಮಾಡಿ ಅವರು ವೋಟ್ ಬ್ಯಾಂಕ್ ಹೋಗ್ತಾರೆ ಸ್ವಾಮಿ. ಮಾಡೋದಿಲ್ಲ ಅವರು. ಇದೇ ಪ್ರಶ್ನೆಯನ್ನ ನಾನು ಅವರ ಹತ್ರ ಕೂಡ ಕೇಳ್ತೇನೆ. ತಮ್ಮ ಕರೆಗಾಗಿ ಧನ್ಯವಾದಗಳು ಶ್ರೀಧರ್ ಬಿಚೂರ್ ಅವರೇ. ತಮ್ಮ ಉತ್ತರ? ಅವರ ಈಗಲೇ ಹೇಳಿದ್ರು ಬ್ಯಾನ್ ಮಾಡೋದು ಸಾಯಿಲಿ, ಅವರು ಬ್ಯಾನ್ ಮಾಡೋದಲ್ಲ, ಅವ್ರ ಜೊತೆನೆ ಇವರು ಒಂದೇ ಬಟ್ಲಲ್ಲಿ ಊಟ ಮಾಡ್ತಾರೆ, ನಾಳೆಗೆ ಅವ್ರ ಜೊತೆನೆ ಓಟಿಗೆ ಬರ್ತಾರೆ ಮನೆ ಮನೆಗೆ. ಈಗಾಗಲೇ ರಾಜಕೀಯವಾಗಿ ಮಾತುಕತೆನೂ ಕೂಡ ಆಗಿದೆ ಅವ್ರ ಜೊತೆಲೆ, ಎಲ್ಲಾ ಕಡೆಯಲ್ಲೂ ಕೂಡ ಅವ್ರನ್ನ ಕರ್ಕೊಂಡೇ ತಿರುಗಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನೀವು ಗಮನಿಸೋದಾದ್ರೆ PFI ಕೂಡ ಇದೇ ರೀತಿ ಹೇಳ್ತಾ ಇದೆ, ಬಜರಂಗ ದಳವನ್ನ ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದೆ. ಬಜರಂಗ ದಳ PFI ಅನ್ನ ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದೆ. ನಾನು ಹೇಳೋದು, ಬಜರಂಗ ದಳ ನಾನು ಹೇಳ್ತೇನೆ, ಈ ಮಣ್ಣಿನ ಸಂಸ್ಕಾರ, ಈ ರಾಷ್ಟ್ರದ ಭಕ್ತಿಯನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ನಾವು ಯಾವುದೋ ಸೌದಿ ಅರೇಬಿಯಾದ ಯಾವುದೇ ಒಂದು ಸಂಸ್ಕಾರಗಳನ್ನು ಇಟ್ಕೊಂಡು ಈ ಭಾರತದ ಮೇಲೆ ಹೇರ್ತಾ ಇಲ್ಲ ನಾವು, ಇದು ಸ್ಪಷ್ಟ ಇರಲಿ. ನಾನು ಇನ್ನೊಂದು ಕರೆಯನ್ನು ಸ್ವೀಕರಿಸ್ತೇನೆ. ಅದಾದ ಬಳಿಕ ನಾನು ವಾಸುದೇವ ಭಟ್ರಲ್ಲಿ ಬರ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬ್ರಹ್ಮಾವರದಿಂದ. ಹೇಳಿ ಹರೀಶ್ ಅವರೇ. ನನ್ನ ಪ್ರಶ್ನೆ ಇರೋದು ವಿಚಾರವಾದಿಗಳ ಮೇಲೆ. ಒಬ್ಬ ಮುಸ್ಲಿಮನ ಮೇಲೆ ಅಟ್ಯಾಕ್ ಆದಾಗ ಇವರು ಹೇಗೆ ವಿಚಾರವಾದಿಗಳು ಬರ್ತಾರೆ, ಅವರ ಮೇಲೆ ದಬ್ಬಾಳಿಕೆ ಆಗ್ತದೆ, ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿ ಆಗ್ತಿದೆ, ಹಾಗೆ ಹೀಗೆ ಅಂತ ಹೇಳಿ. ಇದೇ ಈಗ ಯಾಕೆ ಒಬ್ಬ ಹಿಂದೂ ಯುವಕರ ಮೇಲೆ ಅಟ್ಯಾಕ್ ಆದಾಗ ಯಾಕೆ ಅವ್ರು ಮಾತಾಡುದಿಲ್ಲ? ಇದ್ದಾರೆ ನಮ್ಮ ಕೈಗೆ ಸಿಕ್ಕಿದ್ರೆ ನಾವು ಅವರಿಗೆ ಮೆಚ್ಚಲ್ ಹೊಡಿತೇನೆ. ನಾನು ವಿಚಾರವಾದಿಗಳಿಗೆ ಹೌದು ಮಾತಾಡಿದ್ದೇನೆ, ಮುಂದೆ ಬಂದ್ಬಿಟ್ಟು ನಮ್ಮ ಹಿಂದೂಗಳಿಗೆ ಏನಾದ್ರು ಹೆಚ್ಚು ಮಾತಾಡಿದ್ದವರು. ನಮ್ಮ ದೇವರ ಬಗ್ಗೆ ಮಾತಾಡುದು, ಹಿಂದೂ ಸಂಸ್ಕೃತಿ ಬಗ್ಗೆ ಮಾತಾಡುದು, ಇವರಲ್ಲಿ ಯಾರು ಇರಲಿಲ್ಲ, ಗೋಮುಖ ವ್ಯಾಸ ಇರಲಿಲ್ಲ. ಇಂಥವ್ರಿಗೆ ಫಸ್ಟ್ ತಿಳಿಸ್ಬೇಕು ನಾವು. ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲೋ ಒಂದು ಕಡೆ ಇವರು ಹೇಳಿದಂತ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಬುದ್ಧಿಜೀವಿಗಳು ಅಂತ ಹೇಳ್ತಾರೆ, ಕೆಲವು ಪ್ರಕರಣಗಳಾದಾಗ ಮಾತ್ರ ಗರ್ವ ಇದು ಪ್ರಶಸ್ತಿಗಳನ್ನು ವಾಪಸ್ ಮಾಡ್ತಾರೆ ಅಂತ ಹೇಳಿ. ಅದರ ಜೊತೆಯಲ್ಲಿ ಅವರು ಹೇಳಿದಂತ ಇನ್ನೊಂದು ವಿಚಾರ, ಕೆಲವರು ಬುದ್ಧಿಜೀವಿಗಳು ಅಂತ ತೋರಿಸಿಕೊಳ್ಳಿಕ್ಕೆ ಗಲಾಟೆಗಳನ್ನ ಹುಟ್ಟು ಹಾಕ್ತಾ ಇದ್ದಾರೆ. ಎಲ್ಲೋ ಗೋಮಾಂಸ ಭಕ್ಷಣೆಯನ್ನ ಮಾಡುವಂತದ್ದು ಅಥವಾ ಬೇರೆ ರೀತಿ ವ್ಯತಿರಿಕ್ತದ ರಸ್ತೆಗಿಳಿದು ಪ್ರತಿಭಟನೆಗಳನ್ನ ಮಾಡುವಂತದ್ದು, ಇದೇ ಇವರೆಲ್ಲರ ಮನಸ್ಥಿತಿಯನ್ನ ಹಾಳು ಮಾಡ್ತಾ ಇದೆ ಅನ್ನುವಂಥದ್ದು ಅವರ ಮಾತು. ನಾನು ವಾಸುದೇವ ಭಟ್ರಲ್ಲಿ ಅದಕ್ಕೆ ಹೇಳಿದಲ್ಲ, ಅವ್ರಿಗೆ ಇದು ಎಲ್ಲ ಪರಸ್ಪರಂ ಭಾವ ಅಂತ, ನೀವು ನಮಗಿದ್ದೇವೆ ನಾವು ನಿಮಗಿದ್ದೇವೆ ಅಂತ ಹೇಳಿ ನಡೀತಾ ಇರುವಂಥದ್ದು ಒಡಂಬಡಿಕೆ. ವಿಚಾರವಾದಿಗಳಿಗೆ ಇವತ್ತು ಅವರ ಬೇಳೆ ಬೇಯಿಸಿಕೊಳ್ಳುವ ಸರ್ಕಾರ ಇದೆ. ವಿಚಾರವಾದಿಗಳು ಒಬ್ರು ಇಂತಹ ಹಿಂದೂ ಸಮಾಜದ ನಂಬಿಕೆಗಳ ವಿರುದ್ಧ ಸವಾರಿ ಮಾಡಿದ 2ನೇ ತಿಂಗಳಲ್ಲಿ ಅವರಿಗೆ ನೃಪತುಂಗ ಪ್ರಶಸ್ತಿ ಘೋಷಣೆ ಮಾಡಿದ್ರು. 5 ಲಕ್ಷ ರೂಪಾಯಿ ಬಂತು. ನನ್ನ ಮನೆ ಬೆಳೆ ಬೇಯ್ತಲ್ವಾ. ಇದನ್ನ ಈ 5 ವರ್ಷದಲ್ಲಿ ಅವರಿಗೆ ಸಿಕ್ಕ ಅವಕಾಶ, ಸಿಕ್ಕಿದ್ದೆ ಸೀರೆ ಉಂಡೆ ಅಂತ. ಈ ಧೋರಣೆಯಲ್ಲಿ ವಿಚಾರವಾದಿಗಳಿದ್ದಾರೆ, ಅವರನ್ನು ಪೋಷಿಸುವ ಸರ್ಕಾರ ಇದೆ. ನೀವು ಮಾತಾಡ್ರಿ, ಇದು ಎಲ್ಲ ಒಂದು ವ್ಯೂಹ. ಇದರ ಒಟ್ಟು ಪರಿಣಾಮ ಹಿಂದೂ ಸಮಾಜದ ಮೇಲೆ ಆಗ್ತಾ ಇದೆ ಅಂತ ಹೇಳುವಂತಹದ್ದು ನಮಗೆ ಆಗ್ತಾ ಇರುವ ನೋವು. ಆದರೆ ಇದನ್ನು ಹಿಮ್ಮೆಟ್ಟಿಸಿ ನಿಲ್ಲುವ ಶಕ್ತಿ ತಾಕತ್ತು ಇಲ್ಲದೆ ಅಲ್ಲ, ಆತ್ಮಸ್ಥೈರ್ಯ ಇಲ್ಲದೆ ಅಲ್ಲ. ಆದರೆ ಇಲ್ಲಿವರೆಗೆ ಈ ನೆಲದ ಧರ್ಮಕ್ಕನುಗುಣವಾಗಿ ನಾವಿದ್ದದ್ದು ಇರುವುದು ಕೂಡ, ಅದಕ್ಕೆ ನಮ್ಮ ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಇಲ್ಲ. ಆದರೆ ಹಿಂದೂ ಚಳವಳಿಯನ್ನು ಗುರುಮುಟ್ಟಿಸಬೇಕಾದಂಥ ಅನಿವಾರ್ಯತೆಗೆ ಬೇಕಾಗಿ ನಮ್ಮ ಹೋರಾಟದ ದಿಕ್ಕನ್ನು ದಿಶೆಯನ್ನು ಬದಲಿಸಿಕೊಳ್ಳಬೇಕಾಗಿ ಬರ್ತದೆ. ಶ್ರೀಧರ್ ಬಿಚೂರ್ ಅವರಲ್ಲಿ ಬಹುಶಃ ಈ ಎಲ್ಲ ಪ್ರಕರಣಗಳನ್ನ ನೋಡ್ತಾ ಇದ್ರೆ ತಾವು ಓರ್ವ ಸಾಮಾನ್ಯ ಕಾರ್ಯಕರ್ತರಾಗಿ ಬೆಳೆದು ಬಂದಂಥದ್ದು. ತಮಗೆ ಈಗ ಮನದಾಳದಲ್ಲಿ ಏನು ಆಗ್ತಾ ಇದೆ ಅನ್ನೋದು ನನಗೆ ಬೇಕಾಗಿದೆ. ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ಬಹುಶಃ ಕಡಿತಗೊಳ್ತು ಅಂತ ಕಾಣಿಸ್ತದೆ. ಶ್ರೀಧರ್ ಬಿಚೂರ್ ಅವರಲ್ಲಿ ಹೇಳಿ. ಈಗಾಗಲೇ ನಾನು ಹೇಳಿದ ಹಾಗೆ ಮತ್ತು ವಾಸುದೇವ ಭಟ್ರು ಹೇಳಿದ ಹಾಗೆ ಗುರುಕುಲದ ಪದ್ಧತಿಗಳು ಈ ಹಿಂದೆ ಹೇಗಿತ್ತು ಆ ಪದ್ಧತಿ ಆಗಬೇಕು. ವೈದಿಕ ವಿಚಾರಗಳು ಇರಬೇಕು, ಸಂಸ್ಕಾರವಂತನೂ ಆಗಬೇಕು. ಧರ್ಮವನ್ನು ರಕ್ಷಿಸಲಿಕ್ಕೆ ಆತ್ಮರಕ್ಷಣೆಯ ಕಲೆಯನ್ನು ಮುಂದಿನ ದಿನದಲ್ಲಿ ದಾಳಿ ಆಗಬಹುದೇನೋ ಸರ್. ತಮ್ಮ ಪರಿಸ್ಥಿತಿ ನೋಡಿ, ಒಂದು ನಿಮಿಷ, ದೇವರು ಹಾಗೆ ಇಚ್ಛೆ ಆಗಿದ್ದಿದ್ರೆ ನಾನೇನು ಅದನ್ನು ತಡಿಲಿಕ್ಕಾಗೋದಿಲ್ಲ. ಆದರೆ ವೀರ ಮರಣವನ್ನು ನಾವು ತೆಗೆದುಕೊಳ್ಳಲಿಕ್ಕೆ ನಾವು ರೆಡಿ ಇದ್ದೇವೆ, ಅದರಲ್ಲಿ ಏನು ಮಾತಿಲ್ಲ. ಅದರಲ್ಲೇ ನಾನು ಇನ್ನೊಂದು ಕರೆಯನ್ನು ಸ್ವೀಕರಿಸ್ತೇನೆ, ಕಡೆಯ ಕರೆಯನ್ನ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಸುಂದರ್ ಅಂತ, ಬ್ರಹ್ಮಾವರದಿಂದ. ಹೇಳಿ ಸುಂದರ್ ಅವರೇ, ಈ ಎಲ್ಲ ಪ್ರಕರಣವನ್ನ ಗಮನಿಸಿದ ಮೇಲೆ ಹಾಡು ಹಗಲಲ್ಲೇ ಮಧ್ಯಾಹ್ನ 1:15 ಹೊತ್ತಿಗೆ ಅವರ ಕೊಲೆ ಆಯ್ತು. ಹಲೋ, ಹೇಳಿ. ಈ ಸಿದ್ದರಾಮಯ್ಯನವರ ಅವರು ಇಷ್ಟೆಲ್ಲ ಕೊಲೆ ಆದ್ರೂ ನನಗೆ ಗೊತ್ತೇ ಇಲ್ಲದ ಹಾಗೆ ನಟನೆ ಮಾಡ್ತಾರೆ.
ಅವರದ್ದು ಒಂದು ಮಗನನ್ನು ದೇವರು ಕೊಂಡೋಗಿ ಆಗಿದೆ, ಇನ್ನೊಬ್ಬನನ್ನು ಹೀಗೆ ಮಾಡಿದ ಇನ್ನೊಬ್ಬನನ್ನು ದೇವರು ಕೊಂಡೋಗ್ಲಿಕ್ಕೆ ಹೆಚ್ಚು ಸಮಯ ಇಲ್ಲ. ಇಲ್ಲ ಅವರೆನಿಸಿದಂದ್ರೆ ಹಿಂದೂಗಳು ಹೇಳುವುದಿಲ್ಲ, ಅವರು ಏನು ಮಾತಾಡುವುದೇ ಗೊತ್ತವರಿಗೆ, ಮೇಲೇನು ಗೊತ್ತಿಲ್ಲ. ಅದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಾನು. ಹಿಂದೂಗಳು ಒಟ್ಟಾದರೆ ಲೋಕಸಭೆಯಲ್ಲಿ ಮೋದಿ ಅವರು ಹೇಗೆ ಪ್ರಧಾನಿ ಆದರಂತ ಒಂದು ಸ್ವಲ್ಪ ತಿಳ್ಕೊಳ್ಳಿ ಅವರು, ಅದನ್ನು ಸ್ವಲ್ಪ ತಿಳ್ಕೊಳ್ಳಿ ಅವರು. ಇಲ್ಲಿ ಯುಟಿ ಖಾದರ್ ಅವರ ಮನೆಯವರು ಹೀಗೆ ಮಾಡಲಾದ್ರೆ ಅವ್ರು ಎಂತ ಮಾಡ್ತಾರೆ? ಎಂತ ಮಾಡ್ತಾರೆ ಅವರು? ಅವರ ಮನೆಯಲ್ಲಿ ಒಂದು ಅವರ ಅಕ್ಕ ತಂಗಿ ಅಣ್ಣ ತಮ್ಮಂದ್ರನ್ನು ಯಾರಾದ್ರೂ ಕೊಂದ್ರೆ ಏನಾಗ್ತದೆ ಅವರಿಗೆ? ಸೊ ತಮ್ಮ ಕರೆಗಾಗಿ ನಾನು ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಈ ಎಲ್ಲ ಆಕ್ರೋಶಗಳನ್ನ ಅಥವಾ ಈ ಎಲ್ಲ ವಿಚಾರಗಳನ್ನ ನೋಡಿದಾಗ ನಡು ಹಾಡು ಹಗಲಲ್ಲೇ ನಡು ರಸ್ತೆಯಲ್ಲೇ ಬಂತು ಆ ಅಮಾಯಕ ಯುವಕನ ಕೊಲೆಯಾಯಿತು. 24 ವರ್ಷ ಪ್ರಾಯದ ಇನ್ನೂ ಕೂಡ ತರುಣ ಭವಿಷ್ಯವನ್ನ ಕಟ್ಟಿಕೊಳ್ಳುವಂತ ಹಾದಿಯಲ್ಲಿ ಇರುವ ಆತನ ಕೊಲೆಯಾಯಿತು. ವಾಸುದೇವ್ ಭಟ್ರೆ, ಕಡೆಯದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನಾಗಿ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, ಭಾವುಕನಾಗುವಂಥ ಸಂದರ್ಭವೇ ಒಬ್ಬ ಸಹೋದರನನ್ನು ಕಳ್ಕೊಂಡ ಹೊತ್ತಿನಲ್ಲಿ. ಆದರೆ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳುವ ಸಂದರ್ಭವೇ ಇಲ್ಲ. ಹಿಂದೂ ಒಬ್ಬ ಸಿದ್ಧಾಂತಕ್ಕೆ ಅರ್ಪಿತ ಜೀವವೇ ಹಿಂದೂ ಸಂಘಟನೆಗಳಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಇದ್ದೇವೆ. ಖಂಡಿತವಾಗಿ ಈ ಹತ್ಯೆಯನ್ನು ಅತ್ಯಂತ ಉಗ್ರ ಮಾತುಗಳಲ್ಲಿ ತೀವ್ರವಾದ ಆಕ್ರೋಶದಿಂದ ಖಂಡಿಸ್ತೇನೆ. ಇದಕ್ಕೆ ಏನೇನು ಇದಕ್ಕೆ ನ್ಯಾಯ ಸಿಕ್ಕಬೇಕೋ, ಅವನ ಮನೆಯವರಿಗೆ ದೀಪಕ್ಕನ ಹತ್ಯೆಗೆ ನ್ಯಾಯ ಸಿಕ್ಕಬೇಕೋ ಅದನ್ನು ಹಿಂದೂ ಸಂಘಟನೆ ಒಬ್ಬ ಕಾರ್ಯಕರ್ತನಾಗಿ, ಹಿಂದೂ ತಾಯಿಗೆ ಒಬ್ಬ ಹುಟ್ಟಿದ ಮಗನಾಗಿ ನಾನು ಇದಕ್ಕೆ ಸರ್ಕಾರದ ಮುಂದೆ ಆಗ್ರಹವನ್ನು ಒತ್ತಾಯವನ್ನು ಮಂಡಿಸ್ತೇನೆ. ಅದರ ಜೊತೆಗೆ ನಾನು ಮತ್ತೆ ನಾನು ಪ್ರಾರಂಭದಿಂದಲೇ ಹೇಳಿದ್ದೇನೆ, ನಾವಿವತ್ತು ನಿನ್ನೆ ಬಜರಂಗ ದಳದ ಮಂಗಳೂರಿನ ನೇತಾರರೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ, ಲವ್ ಜಿಹಾದ್ ವಿರುದ್ಧ ಮನೆಗೆ ಹೋಗ್ತೇವೆ, ಜಾಗೃತಿ ಅಭಿಯಾನವನ್ನು ಮಾಡ್ತೇವೆ. ಖಂಡಿತ ಅದರ ಜೊತೆಗೇನೆ ಒಟ್ಟು ಕಾರ್ಯಕರ್ತರ ನಮ್ಮ ಒಟ್ಟು ಕಾರ್ಯತಂತ್ರದ ಬಗ್ಗೆ ಜಾಗೃತಿ ಆಗಬೇಕು. ಒಂದು ತಂಡ ಲವ್ ಜಿಹಾದ್ನ ವಿರುದ್ಧ, ಲ್ಯಾಂಡ್ ಜಿಹಾದ್ನ ವಿರುದ್ಧ ನಾವಿವತ್ತು ಮನೆಗಳಲ್ಲಿ ಅಭಿಯಾನವನ್ನು ಜಾಗೃತಿ ಮೂಡಿಸುವುದರ ಜೊತೆಗೆ ನಮ್ಮ ಎಲ್ಲ ಗುಡಿ ಗುಂಡಾರಗಳಿಗೆ ನಾವು ಭೇಟಿ ಕೊಟ್ಟು ನಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೆ ಹಿಂದೂ ದೇವಸ್ಥಾನದ ಚಾವಡಿಯಲ್ಲಿ ಆತ್ಮರಕ್ಷಣೆಯ ಒಂದು ಕಲೆಯನ್ನು, ತರಬೇತಿಯನ್ನು ಹೇಳಿಕೊಡುವ ಅವಶ್ಯಕತೆಯನ್ನು, ಅವಕಾಶವನ್ನು ಮಾಡಿಕೊಡಲಿಕ್ಕೆ ನಾವು ಅಭಿಯಾನ ಮಾಡಬೇಕು. ನಮ್ಮ ಎಲ್ಲ ಗ್ರಾಮದ ದೇವಸ್ಥಾನಗಳಲ್ಲಿ ಹಿಂದೂ ಚಳವಳಿಯ ಅಸ್ತಿತ್ವ, ಹಿಂದೂ ಸ್ವಾಭಿಮಾನದ ರಕ್ಷಣೆಗೆ, ಹಿಂದೂ ಕಾರ್ಯಕರ್ತರ ಆತ್ಮರಕ್ಷಣೆಗೆ ಬೇಕಾಗಿ ಈ ಅನಿವಾರ್ಯ. ನಾನು ಮತ್ತೆ ಆತ್ಮರಕ್ಷಣೆಯನ್ನೇ ಹೇಳ್ತಾ ಇದ್ದೇನೆ, ಸ್ವಾಭಿಮಾನದ ರಕ್ಷಣೆಯನ್ನೇ ಹೇಳ್ತಾ ಇದ್ದೇವೆ. ಇನ್ನೊಂದು ಸಮಾಜದ ಮೇಲೆ ತಪ್ಪಿ ಕೂಡ ಆ ಪ್ರಹಾರವನ್ನು ನಾವು ಮಾಡಲಾರೆವು. ಆದರೆ ಅನಿವಾರ್ಯ ಪರಿಸ್ಥಿತಿಗಾಗಿ ಈ ತರಬೇತಿಯನ್ನು ನಾವು ಹೊಂದಲಿಕ್ಕೆ ಬೇಕಾಗಿ ಹಿಂದೂ ನಾಯಕರು ನಾವೆಲ್ಲರೂ ಕೂಡ ಭವಿಷ್ಯದ ಹಿಂದೂ ಚಳವಳಿಯ ಒಟ್ಟು ದಿಶೆಯನ್ನು ನಿರ್ಧಾರ ಮಾಡಬೇಕು. ಮತ್ತಷ್ಟು ಕಾರ್ಯಕರ್ತರು ನಾವಿಲ್ಲಿ ಕಳ್ಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ, ಕಳ್ಕೊಳ್ಳುವ ದುರ್ದೈವ ಬರಬಾರದು. ಎಸ್, ತಮ್ಮ ಮಾತಿಗಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಶ್ರೀಧರ್ ಬಿಚೂರಲ್ಲಿ ತಮ್ಮಂತೆ ಅನೇಕ ಕಾರ್ಯಕರ್ತರು ಈಗಾಗಲೇ ಮರಣವನ್ನು ಹೊಂದಿದ್ದಾರೆ. ಈವನ್ ಮುಸಲ್ಮಾನರಲ್ಲಿ ಕೂಡ ಮರಣಗಳಾಗಿವೆ. ಅಶ್ರಫ್ ರವರ ಕೊಲೆ ಆಗಿರಬಹುದು, ಅಥವಾ ಅದಾದ ಬಳಿಕ ಶರತ್ ಮಡಿವಾಳರ ಕೊಲೆ ಆಯಿತು, ಅದಾದ ಬಳಿಕ ಈ ಪರೇಶ್ ಮೇಸ್ತಾ ಅವರದ್ದು ಕೊಲೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇದೀಗ ಈ ಒಂದು ಕೊಲೆ ಆಗಿರುವಂಥದ್ದು, ಅದು ಕೂಡ ಹಾಡು ಹಗಲೇ. ಇವೆಲ್ಲವನ್ನು ನೋಡುವಾಗ ಅವರು ಸಾಧಾರಣ ಕಾರ್ಯಕರ್ತರಾಗಿ ತಾವು ಮಾತಾಡೋದಾದ್ರೆ, ಇವತ್ತು ಅನೇಕರಿಗೆ ತಾವು ಮುಖಂಡರು ಹೌದು, ಆದ್ರೆ ಸಾಧಾರಣ ಕಾರ್ಯಕರ್ತರಾಗಿ ತಾವು ಮಾತಾಡೋದಾದ್ರೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕಡೆಯದಾಗಿ ದೀಪಕನ ಏನು ಹತ್ಯೆ ಆಗಿದೆ, ಆತನ ತಂದೆ ತಾಯಿ ಆತನ ಆ ನೋವನ್ನು ಭರಿಸಲಿಕ್ಕೆ ದೇವರ ಶಕ್ತಿಯನ್ನು ಕೊಡಲಿ. ಮತ್ತು ನಮ್ಮ ಕಾರ್ಯಕರ್ತರು ಆತನ ಸಾವಿಗೆ ಉತ್ತರ ಕೊಡಲಿಕ್ಕೆ ಮುಂದಿನ ದಿನದಲ್ಲಿ ರೆಡಿ ಆಗ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ಸಾಮಾನ್ಯನಾಗಿ ನಾನು ಹೇಳೋದೇನಂತಂದು ಹೇಳಿದ್ರೆ, ಇನ್ನು ಮುಂದೇನೂ ಕೂಡ ಸಿದ್ದರಾಮಯ್ಯನಂಥ ರಾಜಕಾರಣಿ ಈ ರಾಜ್ಯಕ್ಕೆ ಬೇಡ. ಎಲ್ಲ ಹಿಂದೂಗಳು ಒಟ್ಟಾಗಬೇಕು. ನಾಳೆ ಸಿದ್ದರಾಮಯ್ಯ 7-8ನೇ ತಾರೀಕಿಗೆ ಬೈಂದೂರಿಗೂ ಬರಲಿಕ್ಕಿದ್ದಾರೆ. 8ನೇ ತಾರೀಕು ಅವರಿಗೆ ಕಪ್ಪು ಬಾವುಟ ಹಾರಿಸಬೇಕು. ಸಿದ್ದರಾಮಯ್ಯ ಬಂದು ಹೋದ್ಮೇಲೆ ಎಲ್ಲ ಹಿಂದೂ ಬಾಂಧವರು ಆತ ಬಂದು ಮಾತಾಡಿ ಹೋದಂಥ ಆ ಒಂದು ಮೈದಾನ ಇದೆಯಲ್ಲ, ಅದನ್ನು ಗೋಮಯ ಮಾಡಿ ಅದನ್ನು ಶುದ್ಧೀಕರಣ ಮಾಡಬೇಕು. ನಮ್ಮ ಇನ್ನು ಮುಂದೆ ಅವನು ಆ ಅಧಿಕಾರದಿಂದ ಇಲ್ಲಿ ಬರಲಿಕ್ಕಿಲ್ಲ. ಆ ಥರ ಒಂದು ನಿರ್ಮಾಣ ಮಾಡಬೇಕು. ಆಕ್ರೋಶ ಏನು ಇಡೀ ಹಿಂದೂ ಸಮಾಜದ ಆಕ್ರೋಶ ಏನಿದೆ ಅದು ನನಗೆ ಗೊತ್ತಿದೆ. ನಮ್ಮ ಹತ್ರನೂ ತುಂಬ ಜನ ಹೇಳ್ತಾರೆ. ಅವರಿಗೆಲ್ಲರಿಗೂ ನಾವು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಮುಂದಿನ ದಿನದಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ನಡೀತೇವೆ. ಹಿಂದಿಡುವಂಥ ಪ್ರಶ್ನೆನೇ ಇಲ್ಲ. ನಮ್ಮ ಆತ್ಮಬಲ ಕುಂದಿಸ್ಲಿಕ್ಕೆ ಆಗೋದೇ ಇಲ್ಲ. ಯಾರನ್ನೂ ಹತ್ಯೆ ಮಾಡಿ
ಆತ್ಮಬಲ ಕುಂದಿಸ್ಲಿಕ್ಕೆ ಆಗುವುದಿಲ್ಲ. 1000 ವರ್ಷಗಳಿಂದ ನಮ್ಮನ್ನು ಹತ್ಯೆಗಳಿಂದನೇ ಅವರು ಮುಂದುವರಿಸ್ಕೊಂಡು ಬಂದಿದ್ದಾರೆ. ನಾವು ಉತ್ತರನೇ ಕೊಡ್ತಾ ಬಂದಿದ್ದೀವಿ. ಹಿಂದೂಗಳು ಗಟ್ಟಿಯಾಗಿದ್ದಾರೆ, ಅದರಲ್ಲಿ 2 ಮಾತೇ ಇಲ್ಲ. ತಾವಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅನಿಸಿಕೆಗಳನ್ನು ಹೇಳಿಕೊಂಡಕ್ಕೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ಒಂದಂತೂ ಸತ್ಯ, ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಮಾಧ್ಯಮದವರು ಯಾರೂ ಅಲ್ಲ. ಹಾಗಾದರೆ ಬರ್ತಾ ಇರ್ತಕ್ಕಂಥ ಗುಮಾನಿಗಳ ಆಧಾರದಲ್ಲಿ ಚರ್ಚೆಯನ್ನು ಮಾಡಿದ್ವಿ. ಕೆಲವರು ಕೋಮು ಗಲಭೆಯ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅದೇನೇ ಆಗಿರಲಿ, ಅಮಾಯಕ ಜೀವಗಳು ಇನ್ನಷ್ಟು ಮರಣ ಹೊಂದದೇ ಇರಲಿ ಅಂತ ಕೇಳಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ.